कुञ्ज विहारी जयो राधमाधव कुञ्ज विहारी जयो गोपजनवल्लभ गिरिवरधारी जयो गोपीजनवल्लभ गिरिवरधारी यशोदनन्दन व्रजजनरञ्जन यशोदनन्दन व्रजजनरञ्जन यमुनातीरा वनचारी यमुनातीरा वनचारी जयो राधमाधव कुञ्ज विहारी जयो राधमाधव कुञ्ज विहारी हरे कृष्ण 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 हरे 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 राम 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 हरे हरे ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं वन्देऽहं श्रीगुरु श्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगण रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सहगण ललिता श्रीविशाखान्वितांश हे कृष्णा करुणा सिन्धु दीनबन्धु जगत्पते गोपीश गोपिकान्त राधाकान्त नमोस्तुते तप्त काञ्चन गौरांगी राधे वृन्दावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितनां पावनेभ्यो वैष्णवेभ्यो नमो नमः। नमो ओं विष्णुपादाय कृष्णप्रेष्ठाय भूतले श्रीमते भक्तिवेदांत स्वामिनिति नामिने नमस्ते सरस्वती देवी गौरवाणी प्रचारिणि निर्विशेष शून्यवादि पाश्चात्य देशतारिणि जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद हरे कृष्णा कृष्ण कृष्ण हरे 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 राम 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 हरे हरे ಹರೇ ಕೃಷ್ಣ. ಎಲ್ಲರಿಗೂ ಶ್ರೀ ಶ್ರೀ ರಾಧಾ ಗೋವಿಂದ ಮಂಗಳೂರು ಇಸ್ಕಾನ್ನಿಂದ ನಾಮನಿಷ್ಠ ಪ್ರಭುಗಳು ಆಯೋಜಿಸಿರುವ ಚೈತನ್ಯ ಚರಿತಾಮೃತ ಬುಕ್ ರೀಡಿಂಗ್ ಕ್ಲಾಸ್ಗೆ ಎಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಪ್ರಣಾಮಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಪ್ರಣಾಮ ಮಾತಾಜಿ. ಪ್ರಣಾಮಗಳು ಮಾತಾಜಿ. ಪ್ರಣಾಮಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಜಯೋ ಜಯೋ ಶ್ರೀ ಚೈತನ್ಯ ಜಯೋ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಹರೇ ಕೃಷ್ಣ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯೋ ಜಯೋ ಶ್ರೀ ಚೈತನ್ಯ ಜಯೋ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯೋ ಜಯೋ ಶ್ರೀ ಚೈತನ್ಯ ಜಯೋ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಹರೇ ಕೃಷ್ಣ. ಚೈತನ್ಯ ಚರಿತಾಮೃತ ಆದಿಲೀಲಾ ಮೊದಲನೇ ಸಂಪುಟ 7ನೇ ಅಧ್ಯಾಯದ ಶ್ಲೋಕ 110. ತಾನಹಾರ ನಾಹಿಕ ದೋಷ ಈಶ್ವರ ಆಜ್ಞಾಯ ಪಾಯಯ ಗೌಣಾರ್ಥ ಕರೀಲ ಮುಖ್ಯ ಅರ್ಥ ಅಚ್ಚಾದೀಯ. ಅನುವಾದ ಭಾವಾರ್ಥ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ.
ಇಲ್ಲಿ ಶಂಕರಾಚಾರ್ಯರದ್ದು ದೋಷ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಈ ಚೈತನ್ಯ ಮಹಾಪ್ರಭುಗಳು ತಿಳಿಸ್ತಾ ಇದ್ದಾರೆ. ಅಂದ್ರೆ ಏನಂದ್ರೆ ಶಂಕರಾಚಾರ್ಯರು ಈ ಇದು ಸಾರಿ ಮಳೆನೇ ಕಡಿಮೆ ಅಂತೆ. ವಾಯ್ಸ್ ಕಟ್ ಆಗ್ತಾ ಇದೆ ಮಾತಾಜಿ. ಕೇಳಿಸ್ತಿಲ್ಲ ಮಾತಾಜಿ? ಮತ್ತಾಗಿ ಕೇಳಿಸ್ತದೆ ಮಾತಾಜಿ, ಕೇಳಿಸ್ತದೆ, ಕ್ಲಿಯರ್ ಇದೆಯಾ ಮಾತಾಜಿ? ಕೇಳಿಸ್ತದೆ. ಆದ್ರೆ ಇಲ್ಲಿ ಏನಂತ ಹೇಳ್ತಾ ಇದಾರೆ ಅಂದ್ರೆ ಶಂಕರಾಚಾರ್ಯರ ದೋಷ ಇದಲ್ಲ. ಯಾಕಂದ್ರೆ ಇಲ್ಲಿ ಅವರು ಏನು ಆ ರೀತಿ ಒಂದು ಶಾರೀರಿಕ ಭಾಷ್ಯ ಅಂತ ಹೇಳಿ ಅದ್ವೈತ ಸಿದ್ಧಾಂತವನ್ನ ಸ್ಥಾಪನೆ ಮಾಡಿದ್ದಾರೆ. ಅದು ದೇವೋತ್ತಮ ಪರಮ ಪುರುಷನ ಆಜ್ಞೆಯ ಮೇರೆಗೆನೆ ಅವ್ರು ಮಾಡಿದ್ದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಅವರು ಉದ್ದೇಶಪೂರ್ವಕವಾಗಿಯೇ ಆ ಒಂದು ವೇದಗಳ ಒಂದು ಸಾರವನ್ನ, ಪರಿಪೂರ್ಣ ಸಾರವನ್ನ ಅವರು ಮರೆ ಮಾಡಿದ್ರು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಭಾವಾರ್ಥ ಪ್ರಭುಪಾದರಿಗೆ ಜಯವಾಗ್ಲಿ. ಪ್ರಭುಪಾದ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ವೈದಿಕ ಸಾಹಿತ್ಯವು ನಿಜವಾದ ಜ್ಞಾನದ ಆಕರವೆಂದು ಪರಿಗಣಿಸಬೇಕು. ವೈದಿಕ ಸಾಹಿತ್ಯ ಅದು ಎಲ್ಲ ಪರಿಪೂರ್ಣ ಜ್ಞಾನವನ್ನ ಅದು ಹೊಂದಿದೆ. ಆದ್ರೆ ಅದನ್ನ ನಾವು ಯಥಾರ್ಥ ರೂಪದಲ್ಲಿ ಸ್ವೀಕರಿಸದಿದ್ದರೆ ದಿಕ್ಕು ತಪ್ಪುತ್ತೇವೆ. ಅಂದ್ರೆ ಅದು ಹೇಗೆ ಆ ಭಗವಂತನಿಂದ ಎಲ್ಲರಿಗೂ ಕೂಡ ಸಿಕ್ಕಿದೆಯೋ ಅದೇ ರೀತಿಯಲ್ಲಿ ನಾವು ಅದನ್ನ ಸ್ವೀಕಾರ ಮಾಡ್ಬೇಕು. ಹಾಗಲ್ಲದೆ ನಾವು ಅದಕ್ಕೆ ತಮ್ಮದೇ ಆದಂತಹ ಒಂದು ವ್ಯಾಖ್ಯಾನಗಳನ್ನ ಯಾರು ನೀಡ್ತಾರೆ, ಸರಿಯಾದ ಪರಂಪರೆಗೆ ಸೇರದೇ ಇರುವಂತವ್ರು, ಅಂತವರಿಂದ ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ವಿ ಅಂದ್ರೆ ನಾವು ದಿಕ್ಕು ತಪ್ಪುತ್ತೀವಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಉದಾಹರಣೆಗೆ ಭಗವದ್ಗೀತೆ ಒಂದು ಪ್ರಮುಖವಾದ ವೈದಿಕ ಸಾಹಿತ್ಯ. ಅದನ್ನ ಅನೇಕ ವರ್ಷಗಳಿಂದ ಬೋಧಿಸಲಾಗುತ್ತಿದೆ. ಆದರೆ ನಿರ್ಲಜ್ಜ ಧೂರ್ತರು ಅದನ್ನು ಕುರಿತು ವ್ಯಾಖ್ಯಾನ ಮಾಡಿರುವುದರಿಂದ ಜನರು ಅದರ ಪ್ರಯೋಜನವನ್ನು ಪಡೆದಿಲ್ಲ. ನೋಡ್ತೀವಿ ಭಗವದ್ಗೀತೆ ಅದು 5,000 ವರ್ಷಗಳ ಹಿಂದೆ ಕೃಷ್ಣ ಹೇಳಿದ್ದು. ಆಗಿಂದಲೂ ಕೂಡ ಅದು ಆ ಅದು ಭಗವದ್ಗೀತೆ ಎಲ್ಲ ಕಡೆ ಸಿಗುವಂತೆ ಇದೆ. ಆದ್ರೆ ಯಾಕೆ ಅಷ್ಟೊಂದು ಅದು ಪ್ರಾಮುಖ್ಯತೆಯನ್ನ ಪಡ್ಕೊಳ್ಳಿಲ್ಲ ಅನ್ನೋದಕ್ಕೆ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಯಾಕೆ ಅದು ಹೆಚ್ಚು ಅದರ ಪ್ರಯೋಜನ ಎಲ್ಲರಿಗೂ ಸಿಗದೆ ಆಗಿದ್ದಕ್ಕೆ ಕಾರಣ ಏನು ಅಂತಂದ್ರೆ ಅನೇಕ ಜನ ದೂರ್ತರು ಅಂತ ಕರೀತಾ ಇದ್ದಾರೆ. ಅಂದ್ರೆ ಅದಕ್ಕೆ ತಮ್ಮದೇ ಆದ ವ್ಯಾಖ್ಯಾನಗಳನ್ನ ಕೊಟ್ಟಂತಹ ಸರಿಯಾದ ಅಧಿಕೃತ ಪರಂಪರೆಗೆ ಸೇರದೇ ಇರುವಂತಹ ಜನ ಯಾರು ಇದ್ದಾರೆ ಅವ್ರನ್ನ ನಿರ್ಲಜ್ಜರು ಅಂತ ಕರಿತಾ ಇದ್ದಾರೆ. ಅಂತ ಜನರಿಂದ ಅದರ ಪ್ರಯೋಜನ ಎಲ್ಲರಿಗೂ ಸಿಗದೆ ಇರೋದಕ್ಕೆ ಹೋಯ್ತು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಯಾರು ಕೃಷ್ಣ ಪ್ರಜ್ಞೆಯ ತೀರ್ಮಾನಕ್ಕೆ ಬಂದಿಲ್ಲ. ಅಂದ್ರೆ ಆ ಕಾರಣದಿಂದ ಯಾರು ಕೂಡ ಭಗವದ್ಗೀತೆಯನ್ನ ಓದಿ ಕೃಷ್ಣ ಪ್ರಜ್ಞೆ ಅಂದ್ರೆ ಬೆಳೆಸ್ಕೊಳ್ಳಿಲ್ಲ. ಕೃಷ್ಣನ ಭಕ್ತಿ, ಸೇವೆ, ಪ್ರೇಮ ಇದ್ಯಾವುದು ಅವರಲ್ಲಿ ಮೂಡ್ಲಿಲ್ಲ. ನೇರವಾಗಿ ಭಗವಂತನಿಂದಲೇ ಬಂದಿರುವಂತದ್ದು ಭಗವದ್ಗೀತೆ. ಆದ್ರೂ ಕೂಡ ಹಿಂದೆ ನಾವು ನೋಡಿದ ಹಾಗೆ ಹಾವಿನ ನಾಲಿಗೆ ವಿಷ ತಾಗಿದ ಹಾಲು ಹೇಗೆ ಅದು ವಿಷಪೂರಿತ ಆಗುತ್ತೆ, ಆ ರೀತಿ ಈ ಜ್ಞಾನ ಅದು ವಾಸ್ತವದಲ್ಲಿ ಭಗವಂತನಿಂದಲೇ ಬಂದಿದ್ರು ಕೂಡ ಅದನ್ನ ಯಾವಾಗ ಇಂತಹ ನಿರ್ಲಜ್ಜ ಧೂರ್ತರು ಅದನ್ನ ವ್ಯಾಖ್ಯಾನಗಳನ್ನ ಕೊಡೋಕೆ ಪ್ರಾರಂಭ ಮಾಡಿದ್ರು ಅದರ ಪ್ರಯೋಜನ ಜನಸಾಮಾನ್ಯರಿಗೆ ಸಿಗ್ಲಿಲ್ಲ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಭಗವದ್ಗೀತೆಯ ಉದ್ದೇಶವನ್ನು ಯಥಾರೂಪವಾಗಿ ಪ್ರಸ್ತುತಪಡಿಸಿದಾಗಿನಿಂದ ಕಳೆದ 4-5 ವರ್ಷಗಳಷ್ಟು ಅತ್ಯಲ್ಪ ಅವಧಿಯಲ್ಲಿ ಪ್ರಪಂಚಾದ್ಯಂತ ಸಹಸ್ರಾರು ಜನರು ಕೃಷ್ಣ ಪ್ರಜ್ಞಾವಂತರಾಗಿದ್ದಾರೆ. ಆದ್ರೆ ಪ್ರಭುಪಾದರು ಯಾವಾಗ ಅದನ್ನ ಯಥಾರೂಪ ಪ್ರಪಂಚಕ್ಕೆ ನೀಡಿದ್ರು ಆ ಸಮಯದಿಂದ ಅಂದ್ರೆ 4-5 ವರ್ಷಗಳಷ್ಟೇ, ಸ್ವಲ್ಪ ಸಮಯದಲ್ಲಿಯೇ ಅದು ಇಡೀ ಪ್ರಪಂಚದಲ್ಲಿ ಅನೇಕ ಜನರನ್ನ ಕೃಷ್ಣ ಪ್ರಜ್ಞೆಗೆ ಬರುವಂತೆ ಮಾಡಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಕೃಷ್ಣ ಆದ್ದರಿಂದ ಯಾರು ಕೃಷ್ಣ ಪ್ರಜ್ಞೆಯ ತೀರ್ಮಾನಕ್ಕೆ ಬಂದಿಲ್ಲ. ಭಗವದ್ಗೀತೆಯ ಉದ್ದೇಶವನ್ನು ಯಥಾರೂಪವಾಗಿ ಪ್ರಸ್ತುತಪಡಿಸಿದಾಗಿನಿಂದ ಕಳೆದ 4-5 ವರ್ಷಗಳಷ್ಟು ಅತ್ಯಲ್ಪ ಅವಧಿಯಲ್ಲಿ ಪ್ರಪಂಚಾದ್ಯಂತ ಸಹಸ್ರಾರು ಜನರು ಕೃಷ್ಣ ಪ್ರಜ್ಞೆವಂತರಾಗಿದ್ದಾರೆ. ವೈದಿಕ ಸಾಹಿತ್ಯದ ನೇರ ಮತ್ತು ಪರೋಕ್ಷ ವಿವರಣೆಗಳ ನಡುವೆ ಇರುವ ವ್ಯತ್ಯಾಸ ಇದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ವೈದಿಕ ಸಾಹಿತ್ಯಕ್ಕೆ ನೇರವಾದ ಮತ್ತೆ ಪರೋಕ್ಷ, ಅಂದ್ರೆ ನೇರವಾಗಿ ಅದನ್ನ ತಿಳಿಸುವಂತದ್ದು ವೈಷ್ಣವ ಸಂಪ್ರದಾಯದಲ್ಲಿ, ಪರೋಕ್ಷವಾಗಿ ಅದನ್ನ ತಿಳಿಸುವಂತದ್ದು ಈ ಮಾಯಾವಾದಿ ಶಾರೀರಿಕ ಒಂದು ತತ್ವಶಾಸ್ತ್ರದ ಮೂಲಕ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆ ಎರಡರ ವ್ಯತ್ಯಾಸ ಇದು ಅಂತ. ಅಂದ್ರೆ ಹೇಗೆ ಈ ಭಗವದ್ಗೀತೆಗೆ ಯಥಾರೂಪ ತಿಳಿಸಿದಂತ ಪ್ರಭುಪಾದರಿಗೂ ತಮ್ಮದೇ ಆದ ವ್ಯಾಖ್ಯಾನಗಳನ್ನ ಕೊಟ್ಟಂತಹ ಧೂರ್ತ ನಿರ್ಲಜ್ಜ ಜನರಿಗೂ ಇರೋ ವ್ಯತ್ಯಾಸ ಇದು ಅಂತ ಇಲ್ಲಿ ನೋಡ್ತಾ ಇದ್ವಿ. ಆದ್ದರಿಂದ ಶ್ರೀ ಚೈತನ್ಯ ಮಹಾಪ್ರಭುಗಳು ಹೀಗೆ ಹೇಳಿದ್ದಾರೆ: ಮುಖ್ಯ ವೃತ್ತಿ ಸೇಯಿ ಅರ್ಥ ಪರಮ ಮಹತ್ವ. ವೈದಿಕ ಸಾಹಿತ್ಯವನ್ನು ಮಿಥ್ಯ ವ್ಯಾಖ್ಯಾನಗಳಿಲ್ಲದೆ ಅದರ ನೇರವಾದ ಅರ್ಥಕ್ಕೆ ಅನುಗುಣವಾಗಿ ಬೋಧಿಸುವುದು ವೈಭವ ಅತಿಶಯವಾದದ್ದು ಅಂತ. ಅಂದ್ರೆ ಯಾವುದೇ ಒಂದು ಅಧಿಕೃತ ಗ್ರಂಥಗಳು, ಶಾಸ್ತ್ರ ಗ್ರಂಥಗಳು ಏನಿದೆ ಅವುಗಳನ್ನ
ತಮ್ಮದೇ ಆದ ವ್ಯಾಖ್ಯಾನಗಳನ್ನ ನೀಡಿದಿರ ನೇರವಾಗಿ ಅಲ್ಲಿ ಏನನ್ನ ಕೊಟ್ಟಿದ್ದಾರೋ ಅದನ್ನ ಅದೇ ರೀತಿ ಹೇಳುವಂಥದ್ದು ಅದು ಉತ್ತಮ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ದುರಾದೃಷ್ಟವಶಾತ್ ಶ್ರೀ ಶಂಕರಾಚಾರ್ಯರು ದೇವೋತ್ತಮ ಪರಮಪುರುಷನ ಅನುಜ್ಞೆಯ ಪ್ರಕಾರ ನಾಸ್ತಿಕರನ್ನು ವಂಚಿಸಿ ಆಸ್ತಿಕ್ಯಕ್ಕೆ ತರುವುದಕ್ಕಾಗಿ ನಾಸ್ತಿಕತೆಗೂ ಆಸ್ತಿಕತೆಗೂ ಮಧ್ಯೆ ರಾಜಿ ಮಾಡಿಕೊಂಡರು ಅಂತ. ಅಂದ್ರೆ ಇಲ್ಲಿ ಬೌದ್ಧ ಸಂಪ್ರದಾಯಕ್ಕೆ ಸೇರಿದವರೆಲ್ಲ ಪರಿಪೂರ್ಣವಾಗಿ ನಾಸ್ತಿಕರಾಗಿ ಬಿಟ್ರು. ಅಂದ್ರೆ ಭಗವಂತನನ್ನ ಒಪ್ಪಲಿಲ್ಲ, ಮತ್ತೆ ಅವರು ಶೂನ್ಯ ಅಂತ ಹೇಳ್ತಿದ್ರು. ಮತ್ತೆ ಅವ್ರು ಏನ್ ಮಾಡ್ತಾ ಇದ್ರು, ಎಲ್ಲ ವೇದಗಳನ್ನು ಕೂಡ ಅವರು ಅದನ್ನ ವೇದಗಳನ್ನ ಅವರು ಬಳಸ್ತಾ ಇರ್ಲಿಲ್ಲ, ಅದಕ್ಕೆ ಪ್ರಾಮುಖ್ಯತೆನೆ ಕೊಡ್ತಾ ಇರ್ಲಿಲ್ಲ. ಹೀಗಾಗಿ ಅವರೆಲ್ಲರೂ ಕೂಡ ನಾಸ್ತಿಕರಾಗಿದ್ರು. ಈಗ ಆ ನಾಸ್ತಿಕರನ್ನ ಆಸ್ತಿಕರನ್ನಾಗಿ ಮಾಡಬೇಕು, ಆದ್ರೆ ಅವರು ನೇರವಾಗಿ ವೈಷ್ಣವರು ಅಥವಾ ಶುದ್ಧ ಭಕ್ತರಾಗೋದಕ್ಕೆ ಕಷ್ಟ ಅಂತ ಹೇಳಿ ಕ್ರಮೇಣ ಮಾಡ್ಬೇಕು ಅಂತ ಹೇಳಿ ಇದೆರಡರ ಮಧ್ಯೆ ರಾಜಿ ಮಾಡಿಕೊಂಡ್ರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹೀಗೆ ಮಾಡುವುದಕ್ಕಾಗಿ ಅವರು ವೈದಿಕ ಜ್ಞಾನದ ನೇರ ವಿಧಾನವನ್ನು ತೊರೆದು ಪರೋಕ್ಷವಾದ ಅರ್ಥವನ್ನು ಪ್ರಸ್ತುತಪಡಿಸಲು ಪ್ರಯತ್ನಿಸಿದರು. ಅಂದ್ರೆ ಅವ್ರನ್ನ ಒಂದೇ ಸತಿಗೆ ಭಗವಾನ್ ಸಾಕ್ಷಾತ್ಕಾರಕ್ಕೆ ತರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಕ್ರಮೇಣ ತರಬಹುದು ಅಂತ ಹೇಳಿ ಅವ್ರು ಏನ್ ಮಾಡಿದ್ರು, ಬ್ರಹ್ಮನ್ ಸಾಕ್ಷಾತ್ಕಾರದವರೆಗೆ ಆದ್ರೂ ಅವರನ್ನ ತರೋ ಪ್ರಯತ್ನವನ್ನ ಮಾಡಿದ್ರು. ಅಂದ್ರೆ ಅವರು ಪರೋಕ್ಷವಾಗಿ, ಅಂದ್ರೆ ಏನಂತ ಹೇಳ್ತಾರೆ, ಹೀಗೆ ಊಟ ಮಾಡೋದನ್ನ ಹೀಗೆ ಸುತ್ತಿ ಊಟ ಮಾಡ್ತಾರೆ ಅಂತ ಹೇಳ್ತಾರೆ, ಹಾಗೆ ಅವ್ರನ್ನ ಸುತ್ತಿ ಬಳಸಿ ಆಸ್ತಿಕತೆಗೆ ತರೋದಕ್ಕೆ ಪ್ರಯತ್ನ ಪಟ್ರು ಅಂತ. ಈ ಉದ್ದೇಶದಿಂದ ವೇದಾಂತ ಸೂತ್ರವನ್ನು ಕುರಿತು ಅವರು ಶಾರೀರಿಕ ಭಾಷ್ಯ ಎಂಬ ತಮ್ಮ ವ್ಯಾಖ್ಯಾನ ಗ್ರಂಥವನ್ನು ಬರೆದರು. ಅದನ್ನ ಅವರು ಯಾಕೆ ಮಾಡಿದ್ರು ಅಂದ್ರೆ ಸ್ವತಃ ಭಗವಂತನ ಆಜ್ಞೆಯ ಮೇರೆಗೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಅದೊಂದು ತುರ್ತು ಪರಿಸ್ಥಿತಿ, ಆ ಸಂದರ್ಭಕ್ಕೆ ಅದು ಸರಿ, ಆ ಸಂದರ್ಭಕ್ಕೆ ಅದು ಅವಶ್ಯಕತೆ ಇತ್ತು, ಹಾಗಾಗಿ ಮಾಡಿದ್ರು. ನಂತರ ಅದನ್ನ ಎಲ್ಲರೂ ಕೂಡ ಮುಂದುವರಿಸಿಕೊಂಡು ಹೋದ್ರೆ ಅದು ಹೇಗೆ ಎಂತಹ ಮುಂದೆ ಹೇಳ್ತಾರೆ, ಹೇಗೆ ಅದು ಶ್ರೀಮದ್ ಭಾಗವತ ಅಧ್ಯಯನ ಮಾಡುವಂತಹ ಒಳ್ಳೆ ಭಾಗವತರನ್ನು ಕೂಡ ದಿಕ್ಕಿಡಿಸುತ್ತೆ ಅಂತ. ಆದ್ದರಿಂದ ನಾವು ಶಾರೀರಿಕ ಭಾಷ್ಯಕ್ಕೆ ಅಷ್ಟು ಬಹಳ ಪ್ರಾಮುಖ್ಯವನ್ನು ಕೊಡಬಾರದು. ತುರ್ತು ಪರಿಸ್ಥಿತಿ, ಆ ಸಂದರ್ಭಕ್ಕೆ ಅದು ತುಂಬಾ ಬೇಕಾಗಿದ್ದ ಕಾರಣ ಭಗವಂತನ ಆಜ್ಞೆಯ ಮೇರೆಗೆ ಶಿವನ ಅವತಾರ ಆದಂತ ಶಂಕರಾಚಾರ್ಯರು ಅದನ್ನ ಮಾಡಿದ್ರು ಅಂತ. ವೇದಾಂತ ತತ್ವಶಾಸ್ತ್ರವನ್ನು ಅರ್ಥ ಮಾಡಿಕೊಳ್ಳಲು ನಾವು ಶ್ರೀಮದ್ ಭಾಗವತವನ್ನು ಅಧ್ಯಯನ ಮಾಡಬೇಕು. ಆದ್ರೆ ನಾವು ವೇದಾಂತ ತತ್ವಗಳನ್ನ ತಿಳಿಬೇಕು ಅಂತಂದ್ರೆ ಅದಕ್ಕೆ ಸರಿಯಾದ ವ್ಯಾಖ್ಯಾನ ನಮ್ಗೆ ಭಾಗವತದಲ್ಲಿ ಸಿಗುತ್ತೆ. ಹಾಗಾಗಿ ನಾವು ಭಾಗವತವನ್ನ ಪ್ರತಿದಿನ ಓದಬೇಕು. ಅದು ಹೀಗೆ ಪ್ರಾರಂಭವಾಗುತ್ತದೆ: ಓಂ ನಮೋ ಭಗವತೆ ವಾಸುದೇವಾಯ ಜನ್ಮಾದಿಯಸ್ಯ ಯತೋ ಅನ್ವಯಾತ್ ಇತರತರ ಚಾರ್ತೆ ಶ್ವ ಅಭಿಜ್ಞಾ ಸ್ವರಾಟ್. ಪರಮ ಸರ್ವ ವ್ಯಾಪಕನಾದ ಉತ್ತಮ ಪುರುಷನಾದ ವಸುದೇವ ಪುತ್ರ ಪ್ರಭು ಶ್ರೀಕೃಷ್ಣನಿಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಭಗವಂತ ನಿರಾಕಾರ ನಿರ್ಗುಣ ಅಲ್ಲ, ಅವನು ವ್ಯಕ್ತಿ. ಅವನು ವಸುದೇವನ ಮಗನಾಗಿ ಬಂದಿದ್ದಾನೆ, ಭೂಮಿ ಮೇಲೆ ಅವತರಿಸಿದ್ದಾನೆ. ಅವನಿಗೆ ಇಲ್ಲಿ ಪ್ರಣಾಮಗಳನ್ನ ಸಲ್ಲಿಸ್ತಾ ಇದ್ದಾರೆ. ಲೋಕೋತ್ತರ ವಾಸ್ತವನಾದ ಅವನು ಸಕಲ ಕಾರಣಗಳ ಆದಿ ಕಾರಣ, ಎಲ್ಲವೂ ಕೂಡ ಅವನಿಂದಲೇ ಹೊರಹೊಮ್ಮುತ್ತಿರುವಂಥದ್ದು. ಎಲ್ಲ ಅಭಿವ್ಯಕ್ತ ಬ್ರಹ್ಮಾಂಡಗಳು ಅವನಿಂದ ಉದಯಿಸಿದವು, ಮತ್ತೆ ಅವನಲ್ಲಿ ಅವು ಇರುತ್ತವೆ, ಅವನಿಂದ ಅವು ನಾಶ ಆಗುತ್ತವೆ. ಸಮಸ್ತ ಅಭಿವ್ಯಕ್ತಗಳನ್ನು ಕುರಿತು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಅರಿವನ್ನು ಹೊಂದಿರುವ ಆದರೂ ಸಂಪೂರ್ಣ ಸ್ವತಂತ್ರನಾಗಿರುವ, ನಿರಂತರವಾಗಿ ಪ್ರಜ್ವಲಿಸುತ್ತಿರುವ ಆ ಪ್ರಭುವನ್ನು ಕುರಿತು ನಾನು ಧ್ಯಾನ ಮಾಡುತ್ತೇನೆ. ಅಂದ್ರೆ ಎಲ್ಲವೂ ಕೂಡ ಅವನಿಂದಲೇ ಬಂದಿರುವಂಥದ್ದು, ಎಲ್ಲವನ್ನೂ ಪಾಲಿಸುವವನು, ನಾಶ ಮಾಡುವವನು ಎಲ್ಲವೂ ಅವನೇ ಆಗಿದ್ದಾನೆ. ಆದ್ರೆ ಅವನು ಇಷ್ಟೆಲ್ಲ ಮಾಡ್ತಿದ್ರು ಕೂಡ ಅವನು ಸರ್ವತಂತ್ರ ಸ್ವತಂತ್ರ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ನಿರಂತರವಾಗಿ ಪ್ರಜ್ವಲಿಸುತ್ತಿರುವ ಪ್ರಭು ಅಂದ್ರೆ ಅವನು ವ್ಯಕ್ತಿ, ಅವನಿಂದ ಬರ್ತಾ ಇರುವಂತದ್ದು ಅದು ಆ ಒಂದು ಬ್ರಹ್ಮಜ್ಯೋತಿ, ಆ ಕಿರಣಗಳು. ಹೀಗೆ ಅಂತಹ ಭಗವಂತನ ಧ್ಯಾನವನ್ನ ನಾನು ಮಾಡ್ತೀನಿ ಅಂತ ಹೇಳಿ ಭಾಗವತದ ಮೊದಲನೇ ಶ್ಲೋಕ ನಮ್ಗೆ ಮೊದಲನೇ ಸ್ಕಂದದ ಮೊದಲನೇ ಅಧ್ಯಾಯದ ಮೊದಲನೇ ಶ್ಲೋಕ ತಿಳಿಸ್ಕೊಡುವಂಥದ್ದು ಶ್ರೀಮದ್ ಭಾಗವತವು. ಹಾಗಾಗಿ ಇಲ್ಲಿ ಭಾಗವತ ನೇರವಾಗಿ ನಮ್ಗೆ ಆ ಭಗವಾನ್ ಸಾಕ್ಷಾತ್ಕಾರದ ಬಗ್ಗೆ ತಿಳಿಸ್ಕೊಡುತ್ತೆ. ಇದು ನಿಜವಾಗ್ಲೂ ಕೂಡ ಆ ಒಂದು ವೇದಶಾಸ್ತ್ರಗಳಿಗೆ ಕೊಟ್ಟಿರುವಂತಹ ಸರಿಯಾದ ಪರಿಪೂರ್ಣ ಒಂದು ವ್ಯಾಖ್ಯಾನ ಅಂತ ನಾವು ನೋಡ್ತಾ ಇದ್ವಿ. ಶ್ರೀಮದ್ ಭಾಗವತವು ವೇದಾಂತ ಸೂತ್ರವನ್ನು ಕುರಿತ ನಿಜವಾದ ವ್ಯಾಖ್ಯಾನ. ದುರಾದೃಷ್ಟವಶಾತ್ ಒಬ್ಬ ವ್ಯಕ್ತಿಯು ಶ್ರೀ ಶಂಕರಾಚಾರ್ಯರ ಶಾರೀರಿಕ ಭಾಷ್ಯ ಎಂಬ ವ್ಯಾಖ್ಯಾನದಿಂದ ಆಕರ್ಷಿತನಾದರೆ ಅವನ ಆಧ್ಯಾತ್ಮಿಕ ಜೀವನವು ನಾಶವಾದಂತೆಯೇ. ಆದ್ರೆ ಹಾಗೆ ಯಾರು ಭಾಗವತವನ್ನ ಓದಿರ ಶಾರೀರಿಕ ಭಾಷ್ಯವನ್ನ ಓದಿದ್ರು ಅಂದ್ರೆ ಏನಾಗ್ತಾರೆ ಅಂದ್ರೆ ಅವರ ಆಧ್ಯಾತ್ಮಿಕ ಪ್ರಗತಿ ಅದು ನಾಶ ಆಗುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಶಂಕರಾಚಾರ್ಯರು ಪ್ರಭು ಶಿವನ ಅವತಾರವಾದುದರಿಂದ ಈ ರೀತಿಯಲ್ಲಿ ಅವರು ಜನರನ್ನು ಹೇಗೆ ವಂಚಿಸಿದರು ಎಂದು ಯಾರಾದರೂ ವಾದಿಸಬಹುದು. ಇದಕ್ಕೆ ಉತ್ತರವೆಂದರೆ ಅವರು ತಮ್ಮ ಪ್ರಭುವಾದ ದೇವೋತ್ತಮ ಪರಮಪುರುಷನ ಆದೇಶದ ಪ್ರಕಾರ ಹೀಗೆ ಮಾಡಿದರು. ಇದು ಪದ್ಮ ಪುರಾಣದಲ್ಲಿ ಪ್ರಭು ಶಿವ ನುಡಿಗಳಲ್ಲಿಯೇ ದೃಢಪಟ್ಟಿದೆ. ಅಂದ್ರೆ ಇದೆಲ್ಲದಕ್ಕೂ ಕೂಡ ಪುರಾವೆ ಇದೆ. ಅಂದ್ರೆ
ಪದ್ಮ ಪುರಾಣದಲ್ಲಿ ನೇರವಾಗಿ ಶಿವನೇ ಈ ವಿಚಾರವನ್ನ ಹೇಳ್ತಾ ಇದ್ದಾನೆ. ಏನಂತ ಹೇಳ್ತಾ ಇದ್ದಾನೆ ಅಂದ್ರೆ, ಪ್ರಭು ಶಿವನು ತನ್ನ ಪತ್ನಿ ಪಾರ್ವತಿಗೆ ಹೀಗೆ ಹೇಳಿದನು: ಮಾಯಾವಾದ ತತ್ವಶಾಸ್ತ್ರವು ದೈವನಿಷ್ಠೆ ಇಲ್ಲದ್ದು ಅಸಚ್ ಶಾಸ್ತ್ರ, ಅದು ಅಚ್ಚಾದನೆಗೊಂಡಿರುವ ಬೌದ್ಧ ಧರ್ಮ. ನನ್ನ ಪ್ರೀತಿಯ ಪಾರ್ವತಿ, ಕಲಿಯುಗದಲ್ಲಿ ನಾನು ಬ್ರಾಹ್ಮಣನ ರೂಪವನ್ನು ತಾಳಿ ಈ ಕಲ್ಪಿತ ಮಾಯಾವಾದ ತತ್ವಜ್ಞಾನವನ್ನು ಬೋಧಿಸುತ್ತೇನೆ. ನಾಸ್ತಿಕರನ್ನು ವಂಚಿಸುವುದಕ್ಕಾಗಿ ನಾನು ದೇವೋತ್ತಮ ಪರಮಪುರುಷನನ್ನು ನಿರಾಕಾರ ನಿರ್ಗುಣ ಎಂದು ವರ್ಣಿಸುತ್ತೇನೆ. ಅದೇ ರೀತಿಯಲ್ಲಿ ವೇದಾಂತವನ್ನು ಕುರಿತು ವಿವರಿಸುವಾಗ ಪ್ರಭುವಿನ ವೈಯಕ್ತಿಕ ರೂಪವನ್ನು ನಿರಾಕರಿಸುವ ಮೂಲಕ ಸಮಸ್ತ ಜನರನ್ನು ನಾಸ್ತಿಕತೆಯತ್ತ ದಿಕ್ಕು ತಪ್ಪಿಸಲು ಅದೇ ಮಾಯಾವಾದಿ ತತ್ವಜ್ಞಾನವನ್ನು ನಾನು ವರ್ಣಿಸುತ್ತೇನೆ. ಶಿವಪುರಾಣದಲ್ಲಿ ದೇವೋತ್ತಮ ಪರಮಪುರುಷನು ಪ್ರಭು ಶಿವನಿಗೆ ಹೀಗೆ ಹೇಳಿದನು. ಅಂದ್ರೆ ಇದು ಪದ್ಮಪುರಾಣದಲ್ಲಿ ನೇರವಾಗಿ ಶಿವನೇ ಪಾರ್ವತಿ ಹತ್ರ ಹೇಳ್ತಿರುವಂಥದ್ದು. ಅಂದ್ರೆ ನಾನು ಕಲಿಯುಗದಲ್ಲಿ ಒಬ್ಬ ಬ್ರಾಹ್ಮಣನಾಗಿ ಬರ್ತೀನಿ, ಆಗ ನಾನು ಈ ಬೌದ್ಧ ಧರ್ಮವನ್ನ ಯಾರು ಪಾಲನೆ ಮಾಡ್ತಾ ಇದ್ದಾರೆ ಅಂತವರನ್ನ ನಾಸ್ತಿಕ ಜನರನ್ನ ಆಸ್ತಿಕಕ್ಕೆ ತರಬೇಕು. ಪರಿಪೂರ್ಣವಾಗಿ ತರೋದಕ್ಕೆ ಒಮ್ಮೆಲೆ ಅವ್ರು ಬರೋದಿಲ್ಲ. ಹಾಗಾಗಿ ಅವರನ್ನ ವಂಚನೆ ಮಾಡಿ ನಾನು ತಗೊಂಡ್ಬರ್ತೀನಿ. ಈ ಒಂದು ವೇದಗಳನ್ನ ಓದುವಂತೆ ಮಾಡ್ತೀನಿ. ಆ ವೇದಶಾಸ್ತ್ರಗಳನ್ನ ತಿಳ್ಕೊಳ್ಳೋಕೆ ಅವರಲ್ಲಿ ಆಸಕ್ತಿ ಮೂಡಿಸ್ತೀನಿ. ಆ ಸಂದರ್ಭದಲ್ಲಿ ನಾನು ಭಗವಂತನನ್ನ ನಿರಾಕಾರ ನಿರ್ಗುಣ ಅಂತ ಹೇಳಿ ವರ್ಣಿಸ್ತೀನಿ. ಹಾಗೆ ಯಾರು ಭಗವಂತನ ವೈಯಕ್ತಿಕ ರೂಪ ಏನಿದೆ ಅದನ್ನ ನಿರಾಕರಿಸ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಾಗೆ ಮಾಡ್ತಾ ಜನರನ್ನ ದಿಕ್ಕು ತಪ್ಪಿಸ್ತೀನಿ. ಅಂದ್ರೆ ಯಾರು ನಾಸ್ತಿಕರಾಗಿದ್ದಾರೆ ಅವರನ್ನ ಮಾಯಾವಾದಿಗಳನ್ನಾಗಿ ಮಾಡ್ತೀನಿ ಅನ್ನೋದನ್ನ ಇಲ್ಲಿ ನೇರವಾಗಿ ಶಿವನೇ ಹೇಳ್ತಾ ಇರುವಂತದ್ದು. ಮತ್ತೆ ಇನ್ನೊಂದು ಶಿವಪುರಾಣದಲ್ಲಿ ಕೂಡ ಏನಂತ ಹೇಳಿದ್ದಾರೆ ಅಂದ್ರೆ, ಕಲಿಯುಗದಲ್ಲಿ ವೇದಗಳನ್ನು ಕುರಿತು ಕಾಲ್ಪನಿಕ ಅರ್ಥಗಳನ್ನು ಪ್ರಚಾರ ಮಾಡುವ ಮೂಲಕ ಜನಸಾಮಾನ್ಯರನ್ನು ದಿಕ್ಕು ತಪ್ಪಿಸು ಇವು ಪುರಾಣಗಳ ವರ್ಣನೆಗಳು. ಎಲ್ಲ ಪುರಾಣಗಳಲ್ಲೂ ಕೂಡ ಶಾಸ್ತ್ರಗಳಲ್ಲೂ ಕೂಡ ನೇರವಾಗಿ ಭಗವಂತ ಶಿವನೇ ಅಂದ್ರೆ ಈಶ್ವರನೇ ಈ ರೀತಿ ಹೇಳ್ತಾ ಇದ್ದಾನೆ. ಏನಂತ ಹೇಳ್ತಾ ಇದ್ದಾನೆ ಅಂದ್ರೆ, ನಾನು ಶಾರೀರಿಕ ಭಾಷ್ಯ ಶಂಕರಾಚಾರ್ಯರಾಗಿ ಬಂದು ಏನು ಕೊಟ್ಟಿದ್ದೀನಿ ಅದು ಜನರನ್ನ ದಿಕ್ಕು ತಪ್ಪಿಸುವ ಉದ್ದೇಶಕ್ಕಾಗಿ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಶ್ರೀಲಾ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಹೀಗೆ ವ್ಯಾಖ್ಯಾನ ಮಾಡಿದ್ದಾರೆ: ಮುಖ್ಯ ವೃತ್ತಿಯು ನೇರವಾದ ಅರ್ಥ, ಅಭಿಧಾವೃತ್ತಿ ಅಥವಾ ನಿಘಂಟುಗಳಿಂದ ಕೂಡಲೇ ತಿಳಿದುಕೊಳ್ಳಬಹುದಾದ ಅರ್ಥ. ಇಲ್ಲಿ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ನಮ್ಗೆ ಏನ್ ತಿಳಿಸ್ಕೊಡ್ತಾ ಇದ್ದಾರೆ ಅಂದ್ರೆ, ಮುಖ್ಯ ವೃತ್ತಿ ಅಂದ್ರೆ ನೇರವಾದ ಅರ್ಥ, ಅಥವಾ ನಿಘಂಟುಗಳಿಂದ ತಿಳಿದುಕೊಳ್ಳಬಹುದಾದ ವೃತ್ತಿ ಅಂದ್ರೆ ಅರ್ಥ ಅಂತಂದ್ರೆ ಅದು ಅಭಿಧಾವೃತ್ತಿ. ಇವೆರಡು ಕೂಡ ಸರಿಯಾದ ಒಂದು ರೀತಿಯಲ್ಲಿ ನಾವು ತಿಳ್ಕೊಳ್ಬೇಕಾಗಿರುವಂತದ್ದು. ಆದ್ರೆ ಗೌಣವೃತ್ತಿ ಅಂತ ಇನ್ನೊಂದಿದೆ. ಗೌಡವೃತ್ತಿ ಅಂತಂದ್ರೆ ಅದು ಪರೋಕ್ಷ ಅರ್ಥ, ನಿಘಂಟನ್ನು ಪರಾಮರ್ಶಿಸದೆ ವ್ಯಕ್ತಿಯು ಕಲ್ಪಿಸಿಕೊಳ್ಳುವ ಅರ್ಥ. ಅಂದ್ರೆ ಇಲ್ಲಿ ನಿಘಂಟು ಅಂದ್ರೆ ಡಿಕ್ಷನರಿ ಅಂದ್ರೆ ನಮ್ಗೆ ನೇರವಾಗಿ ಕೇಳಿದ ಕೂಡಲೇ ಸರಿಯಾದ ಅರ್ಥ ತಿಳ್ಕೊಳ್ಳೋಕೆ ಸುಮಾರು ಸಲ ಆಗುತ್ತೆ. ಆದ್ರೆ ಕೆಲವೊಂದ್ಸಲ ಕಷ್ಟಕರವಾದ ಪದಗಳು ಬಂದಾಗ ನಮ್ಗೆ ಅದರ ಅರ್ಥ ಗೊತ್ತಿರೋದಿಲ್ಲ. ಆದ್ರೆ ಡಿಕ್ಷನರಿ ತಗೊಂಡು ನೋಡಿದಾಗ ಅದರಿಂದ ನಾವು ಅದರ ಅರ್ಥವನ್ನ ತಿಳ್ಕೊಳಕ್ ಸಾಧ್ಯ ಆಗುತ್ತೆ. ಅದನ್ನ ಇಲ್ಲಿ ಮುಖ್ಯ ವೃತ್ತಿ ಅಥವಾ ಅಭಿಧಾವೃತ್ತಿ ಅಂತ ಇದ್ದಾರೆ. ಗೌಣವೃತ್ತಿ ಅಂತಂದ್ರೆ ಏನು ಅಂದ್ರೆ, ಅವರು ಡಿಕ್ಷನರಿಯಿಂದ ಅದು ಪದ ಕ್ಲಿಷ್ಟಕರವಾಗಿದೆ ಆದ್ರೆ ಅದನ್ನ ಅವರು ಡಿಕ್ಷನರಿಯಿಂದ ಅವರು ಪರಾಮರ್ಶೆ ಮಾಡೋದಿಲ್ಲ. ಅದಕ್ಕೆ ತಮ್ಮದೇ ಆದ ಒಂದು ಅರ್ಥವನ್ನ ಕೊಟ್ಟು ಬಿಡ್ತಾರೆ. ಉದಾಹರಣೆಗೆ, ಒಬ್ಬ ರಾಜಕಾರಣಿಯು ಕುರುಕ್ಷೇತ್ರವನ್ನು ದೇಹಕ್ಕೆ ಹೋಲಿಸಿದ್ದಾನೆ. ಅಂದ್ರೆ ನಾವು ನಿನ್ನೆ ಒಂದು ಕ್ಲಾಸಲ್ಲಿ ನೋಡಿದ್ವಿ, ಕುರುಕ್ಷೇತ್ರವನ್ನ ದೇಹಕ್ಕೆ, ಪಂಚಪಾಂಡವರನ್ನ ಪಂಚಮಹಾಭೂತಗಳಿಗೆ ಈ ರೀತಿ ಹೋಲಿಕೆ ಮಾಡಿ ಒಬ್ಬ ರಾಜಕಾರಣಿ ಒಂದು ಭಗವದ್ಗೀತೆಯ ವ್ಯಾಖ್ಯಾನವನ್ನು ಮಾಡಿದ. ಆದ್ರೆ ಇದೆಲ್ಲವೂ ಕೂಡ ಗೌಣ ವೃತ್ತಿಗೆ ಸೇರುತ್ತೆ. ಅಂದ್ರೆ ನಿಘಂಟಿನಲ್ಲಿ ಅಂತಹ ಅರ್ಥ ಏನೂ ಇಲ್ಲ, ಆ ರೀತಿಯ ಒಂದು ಅರ್ಥ ವಾಸ್ತವದಲ್ಲಿ ಇಲ್ಲ. ಆದ್ದರಿಂದ ಈ ಕಾಲ್ಪನಿಕ ಅರ್ಥವು ಗೌಣ ವೃತ್ತಿ ಅಂತ ಹೇಳಿ ಕರೆಸ್ಕೊಳ್ಳುತ್ತೆ. ಆದ್ರೆ ನಿಘಂಟಿನಲ್ಲಿ ದೊರೆಯುವ ಅರ್ಥವು ಮುಖ್ಯ ವೃತ್ತಿ ಅಥವಾ ಅಭಿಧಾವೃತ್ತಿ. ಯಾವುದು ನಮ್ಗೆ ಡಿಕ್ಷನರಿನಲ್ಲಿ ಸಿಗುತ್ತೆ ಅರ್ಥಗಳು, ಅದು ಸರಿಯಾದ ಒಂದು ಅಂದ್ರೆ ರೀತಿಯಲ್ಲಿ ನಾವು ಅದನ್ನ ತಿಳ್ಕೊಳ್ಳುವುದಕ್ಕೆ ಸರಿಯಾದ ಒಂದು ಮಾರ್ಗ. ಇದು ಎರಡಕ್ಕೂ ಇರುವ ವ್ಯತ್ಯಾಸ. ಶ್ರೀ ಚೈತನ್ಯ ಮಹಾಪ್ರಭುಗಳು ವೈದಿಕ ಸಾಹಿತ್ಯವನ್ನು ಅಭಿಧಾವೃತ್ತಿಯ ಮೂಲಕ ಅರ್ಥ ಮಾಡಿಕೊಳ್ಳಬೇಕು ಎಂದು ಪ್ರತಿಪಾದಿಸಿದ್ದಾರೆ. ಚೈತನ್ಯ ಮಹಾಪ್ರಭುಗಳೇ ಸ್ವತಃ ಹೇಳ್ತಾ ಇದ್ದಾರೆ, ಈ ವೇದಶಾಸ್ತ್ರಗಳು, ವೈದಿಕ ಶಾಸ್ತ್ರಗಳು ಏನಿದೆ ಸಾಹಿತ್ಯ, ಅದನ್ನ ನಾವು ಯಾವಾಗ್ಲೂ ಕೂಡ ಆ ಒಂದು ನಿಘಂಟಿನ ಅರ್ಥದಲ್ಲಿ ನಾವು ತಿಳ್ಕೊಂಡು ಅದನ್ನ ಅರ್ಥ ಮಾಡ್ಕೋಬೇಕು ಅಂತ. ಮುಖ್ಯ ವೃತ್ತಿ ಅಥವಾ ಅಭಿಧಾವೃತ್ತಿಯನ್ನ ನಾವು ಅನುಸರಣೆ ಮಾಡಬೇಕು ಅಂತ. ಗೌಣ ವೃತ್ತಿಯನ್ನು ಅವರು ತಿರಸ್ಕರಿಸಿದ್ದಾರೆ. ಅಂದ್ರೆ ಈ ಮಾಯಾವಾದಿಗಳು ಅಥವಾ ಇತರ ವಿಜ್ಞಾನಿಗಳು ಇವರೆಲ್ಲರೂ ಕೂಡ ಹಾಗಿರ್ಬೋದು ಹೀಗಿರ್ಬೋದು ಅಂತ ಅವರದೇ ಆದಂತಹ ಒಂದು ವ್ಯಾಖ್ಯಾನಗಳನ್ನು ಕೊಡ್ತಾರೆ. ಅದನ್ನ ಗೌಣ ವೃತ್ತಿ ಅಂತ ಕರೀತಾರೆ. ಅದನ್ನ ಚೈತನ್ಯ ಮಹಾಪ್ರಭುಗಳು ಕೂಡ ತಿರಸ್ಕಾರ ಮಾಡ್ತಾ ಇದ್ದಾರೆ. ಆದ್ರೆ ಕೆಲವು ಸಲ ಅವಶ್ಯಕತೆಯ ಕಾರಣದಿಂದಾಗಿ ವೈದಿಕ ಸಾಹಿತ್ಯವನ್ನು ಲಕ್ಷಣ ವೃತ್ತಿ ಅಥವಾ ಗೌಣ ವೃತ್ತಿಯ ಮೂಲಕ ವರ್ಣಿಸಲಾಗುತ್ತದೆ. ಆದ್ರೆ ಕೆಲವೊಂದ್ಸಲಿ ಏನಂತ ಹೇಳ್ತೀವಿ, ನಾವು ಕೂಡ ಮಾಡ್ತೀವಲ್ವಾ, ಈ ಒಂದು
ಏನಂತ ಕರೀತಾರೆ ಅದು? ಸಾದೃಶ್ಯ ಕೊಡ್ತೀವಿ, ಹೋಲಿಕೆ ಕೊಡ್ತೀವಿ. ಆದ್ರೆ ಆ ಹೋಲಿಕೆ ಅನ್ನುವಂಥದ್ದು ಆ ಸಂದರ್ಭಕ್ಕೆ ಆ ಒಂದು ಲಿಮಿಟೆಡ್ ಇದ್ರಲ್ಲಿ ಒಂದು ಲಿಮಿಟೇಷನ್ಸ್ ಅಲ್ಲಿ ಅದನ್ನ ನಾವು ಅಪ್ಲೈ ಮಾಡಕ್ಕಾಗತ್ತೆ. ಅದನ್ನ ನಾವು ಪರಿಪೂರ್ಣವಾಗಿ ಅದನ್ನೇ ಅದು ಅದೇ ತರ ಅಂತ ಹೇಳಕ್ಕೆ ಸಾಧ್ಯ ಆಗೋದಿಲ್ಲ. ಆ ಒಂದು ಉದಾಹರಣೆ ಕೊಡುವಾಗ ಮಾತ್ರ ಸ್ವಲ್ಪ ಅದನ್ನ ನಾವಲ್ಲಿ ಹೋಲಿಕೆ ಮಾಡಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ಬೋದು. ಅಂತ ಸಂದರ್ಭಗಳಲ್ಲಿ ನಾವು ಇಲ್ಲಿ ಏನ್ ಮಾಡ್ತೀವಿ, ಗೌಣವೃತ್ತಿಯನ್ನ ಅಂದ್ರೆ ಅದನ್ನ ತಗೋತೀವಿ, ಸ್ವೀಕಾರ ಮಾಡ್ತೀವಿ. ಆದ್ರೆ ಅಂತಹ ವಿವರಣೆಗಳನ್ನು ಶಾಶ್ವತ ಸತ್ಯವೆಂದು ನಾವು ಅಂಗೀಕರಿಸಬಾರ್ದು. ಅದು ಯಾವಾಗ್ಲೂ ಕೂಡ ವಾಸ್ತವ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂದ್ರೆ ಆ ಒಂದು ಉದಾಹರಣೆ ಆ ಸಂದರ್ಭಕ್ಕೆ ಹೇಳೋದಕ್ಕಾಗಿ ಮಾತ್ರ ಅದನ್ನ ತಗೊಂಡಿರೋದೇ ಹೊರತು ಅದು ಪರಿಪೂರ್ಣವಾಗಿ ಅದೇ ಸತ್ಯ ಅಂತ ಅಲ್ಲ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಉಪನಿಷತ್ತುಗಳು ಮತ್ತು ವೇದಾಂತ ಸೂತ್ರದಲ್ಲಿನ ಚರ್ಚೆಯ ಉದ್ದೇಶವೆಂದರೆ ತಾತ್ವಿಕವಾಗಿ ಪರಮಸತ್ಯನ ವ್ಯಕ್ತಿ ರೂಪವನ್ನು ಸ್ಥಾಪಿಸುವುದು. ಈ ಉಪನಿಷತ್ತುಗಳು ವೇದಾಂತ, ಈ ವೇದಗಳ ಸಾರ, ವೇದಗಳ ಅಂತ, ಅದರಲ್ಲಿ ನಮ್ಗೆ ಅದರ ಉದ್ದೇಶ ನಮ್ಗೆ ಏನು ಅಂತಂದ್ರೆ ಭಗವಂತನ ವ್ಯಕ್ತಿ ರೂಪವನ್ನ ನಮ್ಮಲ್ಲಿ ತಿಳಿಸ್ಕೊಡುವಂಥದ್ದು. ಕೃಷ್ಣ ವ್ಯಕ್ತಿ, ದೇವೋತ್ತಮ ಪರಮ ಪುರುಷ ಭಗವಾನ್, ಅವನನ್ನ ತಿಳಿಯುವಂಥದ್ದು. ಆದರೆ ನಿರಾಕಾರವಾದಿಗಳು ತಮ್ಮ ತತ್ವಜ್ಞಾನವನ್ನು ಸ್ಥಾಪಿಸುವ ಉದ್ದೇಶದಿಂದ ಈ ಚರ್ಚೆಗಳನ್ನು ಲಕ್ಷಣ ವೃತ್ತಿ ಅಥವಾ ಪರೋಕ್ಷ ಅರ್ಥದ ಮೂಲಕ ಅಂಗೀಕರಿಸುತ್ತಾರೆ. ಅಂದ್ರೆ ಇವ್ರೇನ್ ಮಾಡ್ತಾ ಇದ್ದಾರೆ, ನಿರಾಕಾರವಾದಿಗಳು, ಅವರು ಭಗವಂತನನ್ನ ನಿರಾಕಾರ ಅಂತ ಹೇಳೋದಕ್ಕಾಗಿ ಅವ್ರು ಚರ್ಚೆ ಮಾಡುವಾಗ ಆ ಒಂದು ನೇರ ವೃತ್ತಿಯನ್ನ ತಗೊಳ್ಳೋದಿಲ್ಲ, ಅವರು ಪರೋಕ್ಷ ವೃತ್ತಿಯನ್ನ ಆಧರಿಸಿ ಅವರ ಒಂದು ವಾದವನ್ನ ಮಂಡಿಸ್ತಾರೆ. ಹೀಗೆ ಅವರು ತತ್ವವಾದ ಅಥವಾ ಪರಮಸತ್ಯನ ಅನ್ವೇಷಣೆ ಮಾಡುವ ಬದಲು ಮಾಯಾವಾದ ಅಥವಾ ಐಹಿಕ ಶಕ್ತಿಯ ಮಾಯೆಗೆ ಒಳಗಾಗುತ್ತಾರೆ. ಆ ರೀತಿ ಅವ್ರು ಮಾಡೋದ್ರಿಂದ ಏನ್ ಮಾಡ್ತಾರೆ, ಮಾಯೆನೇ ಎಲ್ಲದಕ್ಕಿಂತ ಶಕ್ತಿಶಾಲಿ, ಅವಳ ಒಂದು ಶಕ್ತಿ ಏನಿದೆ ಅದು, ಅವರು ನಿರಾಕಾರ ಭಗವಂತ ಅಂತ ಹೇಳುವಾಗ ಕೃಷ್ಣನು ಕೂಡ ವ್ಯಕ್ತಿ ಅಂತ ಹೇಳುವಂಥದ್ದು, ಕೃಷ್ಣನು ಕೂಡ ಆ ಮಾಯಾ ಶಕ್ತಿಯ ಅಧೀನದಲ್ಲಿದ್ದಾನೆ ಅನ್ನುವಂಥದ್ದು, ಈ ರೀತಿ ಅವರು ಮಾಯಾವಾದವನ್ನ ಮಂಡಿಸ್ತಾರೆ. ವೈಷ್ಣವ ಪಂಥದ 4 ಜನ ಆಚಾರ್ಯರಲ್ಲಿ ಒಬ್ಬರಾದ ವಿಷ್ಣು ಸ್ವಾಮಿಯವರು ಶುದ್ಧ ದ್ವೈತವಾದ ಎಂಬ ವಿಷಯದ ಮೇಲೆ ತಮ್ಮ ಮಹಾಪ್ರಬಂಧವನ್ನು ಮಂಡಿಸಿದಾಗ ಕೂಡಲೇ ಮಾಯವಾದಿಗಳು ಆ ತತ್ವಜ್ಞಾನದ ಅನುಕೂಲವನ್ನು ಪಡೆದು ತಮ್ಮ ಅದ್ವೈತವಾದ ಅಥವಾ ಕೇವಲ ಅದ್ವೈತವಾದವನ್ನು ಸ್ಥಾಪಿಸಲು ಪ್ರಯತ್ನಿಸಿದರು. ಹರೇ ಕೃಷ್ಣ. ಯಾರಾದ್ರೂ ಹೇಳ್ತೀರಾ ಈ ವಿಷ್ಣು ಸ್ವಾಮಿ ಯಾರು ಅಂತ? ನಾವು ಕೇಳಿದೀವಿ. ವೈಷ್ಣವ ಪಂಥದ 4 ಜನ ಆಚಾರ್ಯರಿದ್ದಾರೆ, ಅದರಲ್ಲಿ ಇವರು ಕೂಡ ಒಬ್ಬರು. ಯಾವ ಪರಂಪರೆ? ಹರೇ ಕೃಷ್ಣ. 4 ಪರಂಪರೆ ಇದೆ ಅಲ್ವಾ ಮಾತಾಜಿ? ಅವರು ಮಾತಾಜಿ ಕುಮಾರ ಶ್ರೀ ರುದ್ರ ಪರಂಪರೆ. ರುದ್ರ ಪರಂಪರೆಯಲ್ಲಿ ಬರುವಂತ ಪ್ರಮುಖ ಆಚಾರ್ಯರು ವಿಷ್ಣು ಸ್ವಾಮಿ. ಅವರು ಯಾವ ಒಂದು ತತ್ವವನ್ನ ಆಧರಿಸಿ ಹೇಳ್ತಾ ಇದ್ರು ಅಂದ್ರೆ ಶುದ್ಧ ದ್ವೈತವಾದ ಎಂಬ ವಿಷಯದ ಮೇಲೆ ಅವರು ಮಹಾಪ್ರಬಂಧವನ್ನ ಬರೆದಿದ್ದಾರೆ. ಅದನ್ನ ಅವರು ತಗೊಂಡು, ಅದನ್ನ ಒಂದು ಆಧಾರವಾಗಿ ತಗೊಂಡು ಅವ್ರು ಏನ್ ಮಾಡ್ತಾರೆ, ಈ ಅದ್ವೈತ ಅಥವಾ ಕೇವಲ ಅದ್ವೈತ ಅನ್ನೋದನ್ನ ಸ್ಥಾಪಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಈ ಕೇವಲ ಅದ್ವೈತವನ್ನು ಸೋಲಿಸೋದಕ್ಕೆ ಆಮೇಲೆ ಏನಾಯ್ತು, ರಾಮಾನುಜಾಚಾರ್ಯರು, ಇವ್ರು ಯಾವ ಇದಕ್ಕೆ ಪರಂಪರೆಗೆ ಸೇರ್ತಾರೆ? ಶ್ರೀ ಸಂಪ್ರದಾಯ. ಶ್ರೀ ಸಂಪ್ರದಾಯಕ್ಕೆ ಸೇರ್ತಾರೆ. ಇವರು ಬಂದು ಏನ್ ಮಾಡಿದ್ರು, ತಮ್ಮ ತತ್ವಜ್ಞಾನವನ್ನು ವಿಶಿಷ್ಟಾದ್ವೈತವಾದ ಎಂದು ಪ್ರಸ್ತುತಪಡಿಸಿದರು. ಅಂದ್ರೆ ಈ ಒಂದು ಶಂಕರಾಚಾರ್ಯರು ಏನ್ ಮಾಡಿದ್ರು, ಅಲ್ಲಿ ಅದ್ವೈತ ಅಥವಾ ಕೇವಲ ಅದ್ವೈತ ಅನ್ನೋದನ್ನ ಅದನ್ನ ಅವರು ಸೋಲಿಸೋದಕ್ಕಾಗಿ ಈ ಒಂದು ವಿಶಿಷ್ಟಾದ್ವೈತ ಅಂತ ಹೇಳಿ ಅವರ ಒಂದು ತತ್ವವನ್ನ ಸ್ಥಾಪನೆ ಮಾಡ್ತಾರೆ. ನಂತರ ಶ್ರೀ ಮಧ್ವಾಚಾರ್ಯರು ಅವ್ರೇನ್ ಮಾಡ್ತಾರೆ, ತಮ್ಮ ಅದು ಕಾಣಿಸಲ್ಲ ಬ್ರಹ್ಮ ಸಂಪ್ರದಾಯ. ಬ್ರಹ್ಮ ಸಂಪ್ರದಾಯ ಅಂತ ಇದೆಯಾ ಮಾತಾಜಿ? ಹೌದು ಮಾತಾಜಿ. ಬ್ರಹ್ಮ ಸಂಪ್ರದಾಯ. ಮಾತಾಜಿ ದ್ವೈತ ಸಂಪ್ರದಾಯ. ದ್ವೈತನ ಮಾತಾಜಿ? ಮತ್ತೆ ಹುಡುಕ್ತಾ ಇದೀನಿ. ಬ್ರಹ್ಮ ಮಧ್ವ ಗೌಡಿಯ ಅದು ಬಂದು ನಮ್ಮ ಇದ್ರದ್ದು ಅದರಲ್ಲಿ ಪಾಠ ತರ ಬರುತ್ತೆ. ಬ್ರಹ್ಮನಿಂದ ಮಧ್ವಾಚಾರ್ಯರು, ಅದಾದ್ಮೇಲೆ ಮತ್ತೆ ಚೈತನ್ಯ ಮಹಾಪ್ರಭು ಬರೋದ್ರಿಂದ ಅದನ್ನ ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯ ಅಂತ ಕರೀತಾರೆ. ಹಾ ಮಾತಾಜಿ. ಅಂದ್ರೆ ಮಧ್ವಾಚಾರ್ಯರು ತಮ್ಮ ತತ್ವವಾದವೆಂಬ ತತ್ವಜ್ಞಾನವನ್ನು ಪ್ರಸ್ತುತಪಡಿಸಿದರು. ಅಂದ್ರೆ ತತ್ವವಾದ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಅವ್ರದನ್ನ. ಇವು 2 ಮಾಯಾವಾದಿಗಳಿಗೆ ಅಡ್ಡಿಯಾದವು. ಅಂದ್ರೆ ಮಾಯಾವಾದಿಗಳಿಗೆ ರಾಮಾನುಜಾಚಾರ್ಯರು ಮಾಡಿದ ವಿಶಿಷ್ಟಾದ್ವೈತ ಮತ್ತು ಮಧ್ವಾಚಾರ್ಯರು ಮಾಡಿದಂತ ತತ್ವವಾದ ಅಂತ ಇಲ್ಲಿ ಕೊಟ್ಟಿದ್ದಾರೆ ಬುಕ್ ಅಲ್ಲಿ. ಆ 2 ಕೂಡ ಆ ಒಂದು ಅದ್ವೈತ ಸಿದ್ಧಾಂತವನ್ನ ಸೋಲಿಸಿತು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಏಕೆಂದರೆ ಅವು ಅವರ ತತ್ವಜ್ಞಾನವನ್ನು ಎಲ್ಲಾ ಸೂಕ್ಷ್ಮ ವಿವರಗಳಲ್ಲಿ ಸೋಲಿಸುತ್ತವೆ. ವೈದಿಕ ತತ್ವಜ್ಞಾನದ ವಿದ್ಯಾರ್ಥಿಗಳು
ಹೇಗೆ ಶ್ರೀ ರಾಮಾನುಜಾಚಾರ್ಯರ ವಿಶಿಷ್ಟಾದ್ವೈತವಾದ ಮತ್ತು ಶ್ರೀ ಮಧ್ವಾಚಾರ್ಯರ ತತ್ವವಾದಗಳು ಮಾಯಾವಾದಿಗಳ ತತ್ವಜ್ಞಾನವನ್ನು ಅತ್ಯಂತ ಸಮರ್ಥವಾಗಿ ಪ್ರಶ್ನಿಸುತ್ತವೆ ಎಂದು ಚೆನ್ನಾಗಿ ಬಲ್ಲರು. ಆದರೆ ಶ್ರೀ ಚೈತನ್ಯ ಮಹಾಪ್ರಭುಗಳು ವೇದಾಂತ ತತ್ವಜ್ಞಾನದ ನೇರ ಅರ್ಥವನ್ನು ಅಂಗೀಕರಿಸಿದರು ಮತ್ತು ಮಾಯಾವಾದಿ ತತ್ವಜ್ಞಾನವನ್ನು ಕೂಡಲೇ ಸೋಲಿಸಿದರು. ಅಂದ್ರೆ ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಕೂಡ ವೇದಾಂತ ತತ್ವಜ್ಞಾನದ ನೇರ ಅರ್ಥವನ್ನ ಅವರು ಒಪ್ಕೊಂಡ್ರು. ಅದನ್ನೇ ನಾವು ಆಗ್ಲೇ ನೋಡಿದ್ವಿ. ಏನಂತ ನೋಡಿದ್ವಿ? ಮುಖ್ಯ ವೃತ್ತಿ, ಅವಿದಾ ವೃತ್ತಿ ಅಂತ. ಹಾಗಾಗಿ ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಅದನ್ನ ನೇರ ಅರ್ಥವನ್ನ ಸ್ವೀಕಾರ ಮಾಡಿದ್ರು, ಅಂಗೀಕರಿಸಿದ್ರು. ಆದ್ರೆ ಮಾಯಾವಾದಿ ತತ್ವವನ್ನ ಅವರು ಸೋಲಿಸ್ತಾರೆ, ಅಂದ್ರೆ ಹೇಳ್ತಾರೆ ಹೇಗೆ ಅದು ಸೋಲುತ್ತೆ ಅನ್ನೋದು. ಅಂದ್ರೆ ಈಗ ನಾವು ನೋಡ್ತೀವಿ, ಏನು ನಿರಾಕಾರವಾದಿಗಳಿದ್ದಾರೆ, ಅವ್ರು ಹೇಳ್ತಾರೆ ನಾನು ದೇವ್ರು, ನೀನು ದೇವ್ರು, ನೀನು ನಾರಾಯಣ, ನಾನು ನಾರಾಯಣ ಅಂತ ಹೇಳ್ತಾರೆ. ಯಾಕೆ ಆ ರೀತಿ ಹೇಳ್ತಾರೆ ಅಂದ್ರೆ ಅರ್ಧ ಸತ್ಯವನ್ನ ಹೇಳ್ತಾರೆ. ಏನು ಅರ್ಧ ಸತ್ಯ ಅಂತಂದ್ರೆ, ನಮಗೂ ಭಗವಂತನಿಗೂ ಏನು ಹೋಲಿಕೆ ಇದೆ? ಹರೇ ಕೃಷ್ಣ. ಆತ್ಮಕ್ಕೂ ಪರಮಾತ್ಮನಿಗೂ ಏನು ವ್ಯತ್ಯಾಸ ಇದೆ? ಎಷ್ಟು ಹೋಲಿಕೆ ಇದೆ? ಆತ್ಮ ಕೂಡ ಸಚ್ಚಿದಾನಂದ, ಪರಮಾತ್ಮ ಕೂಡ ಸಚ್ಚಿದಾನಂದ, ಅಷ್ಟೇ ಅವ್ರು ಒಪ್ತಾರೆ ಹೊರ್ತು. ಆದ್ರೆ ಅಂತ ಇನ್ನೊಂದು ಬರುತ್ತೆ. ಅಂದ್ರೆ ಏನಂದ್ರೆ, ಇಬ್ರು ಕ್ವಾಲಿಟಿಯಲ್ಲಿ ಸೇಮ್ ಇದ್ದಾರೆ, ಕ್ವಾಂಟಿಟಿಯಲ್ಲಿ ಸೇಮ್ ಇಲ್ಲ ಅಂತ. ಈ ಕ್ವಾಂಟಿಟಿ ವಿಷಯ ಬಂದಾಗ ಅವರು ಭಗವಂತನನ್ನ ಹೆಚ್ಚು ತಿಳ್ಸಕ್ ಹೋಗಲ್ಲ. ಭಗವಂತನ ವಿಷಯವನ್ನ ಅವನ ವ್ಯಕ್ತಿ, ಅವನು ಭಗವಾನ್ ಅಂತೆಲ್ಲ ಹೇಳಕ್ ಹೋಗೋದಿಲ್ಲ. ಅವನನ್ನ ಎಷ್ಟರ ಮಟ್ಟಿಗೆ ಹೇಳ್ತಾರೆ ಅಂದ್ರೆ, ನಮ್ಮ ಹಾಗೆ ಅವನು ಸಚ್ಚಿದಾನಂದ, ಹಾಗಾಗಿ ಅವನು ನಿರಾಕಾರ ಅಂತ ಹೇಳಿ ಬಿಟ್ಬಿಡ್ತಾರೆ. ಅಂದ್ರೆ ಅವ್ರ ವ್ಯಕ್ತಿ ಅನ್ನೋದಕ್ಕೆ ಹೋಗೋದಿಲ್ಲ, ಅವನ ಒಂದು ಗುಣ ವಿಶೇಷ ಲಕ್ಷಣಗಳನ್ನ ಅವ್ರು ಹೇಳಕ್ಕೆ ಹೋಗೋದಿಲ್ಲ. ಅವರು ಅವನ್ನ ನಿರ್ಗುಣ ಅಂತ ಹೇಳಿ ಮುಗಿಸ್ಬಿಡ್ತಾರೆ. ಹಾಗೆ ಈ ಒಂದು ವಿಷಯವನ್ನ ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಕೂಡ ಆ ಮಾಯಾವಾದಿಗಳ ಮುಂದೆ ಹೇಳ್ತಾ ಅವರನ್ನ ಸೋಲಿಸ್ತಾ ಇದ್ದಾರೆ. ಶಾರೀರಿಕ ಭಾಷ್ಯದ ತತ್ವಗಳನ್ನು ಯಾರು ಅನುಸರಿಸುತ್ತಾರೋ ಅವರು ನಾಶವಾಗುತ್ತಾರೆ ಎಂದು ಶ್ರೀ ಚೈತನ್ಯ ಮಹಾಪ್ರಭುಗಳು ಈ ಸಂಬಂಧವಾಗಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಮಾಯಾವಾದಿ ಭಾಷಾ ಸುನಿಯ ಹೋಯ ಸರ್ವನಾಶ ಅಂತ ಹೇಳ್ತಾರೆ. ಹಾಗೆ ಇದು ಪದ್ಮ ಪುರಾಣದಲ್ಲಿ ಖಚಿತವಾಗಿದೆ. ಅಲ್ಲಿ ಪ್ರಭು ಶಿವನು ಪಾರ್ವತಿಗೆ ಹೀಗೆ ಹೇಳುತ್ತಾರೆ. ಅಂದ್ರೆ ಇಲ್ಲಿ ಸ್ವತಃ ಶಂಕರಾಚಾರ್ಯರು ಶಿವನ ಅವತಾರ ಅವರೇ ಹೇಳ್ಕೊತಾ ಇದ್ದಾರೆ. ಆದ್ರೆ ಅವರೇ ತಿಳಿಸ್ತಾ ಇದ್ದಾರೆ ಹೇಗೆ ಅವರು ಈ ಕಲಿಯುಗದಲ್ಲಿ ಭಗವಂತನ ಆಜ್ಞೆಯ ಮೇರೆಗೆ ಬಂದು ಈ ರೀತಿ ನಾಸ್ತಿಕರನ್ನ ಆಸ್ತಿಕರನ್ನಾಗಿ ಮಾಡೋ ಪ್ರಯತ್ನದಲ್ಲಿ ಅವರನ್ನ ಅರ್ಧ ದಾರಿಗೆ ತಂದು ನಿಲ್ಸಿದ್ರು ಅನ್ನೋದನ್ನ. ನನ್ನ ಪ್ರೀತಿಯ ಸತಿಯೇ, ಮಾಯಾವಾದ ತತ್ವಜ್ಞಾನದ ಮೂಲಕ ಹೇಗೆ ನಾನು ಅಜ್ಞಾನವನ್ನು ಪ್ರಸಾರ ಮಾಡಿದೆ ಎನ್ನುವುದಕ್ಕೆ ನನ್ನ ವಿವರಣೆಗಳನ್ನು ಕೇಳು. ಕೇವಲ ಅದನ್ನು ಶ್ರವಣ ಮಾಡುವಷ್ಟರಿಂದಲೇ ಪ್ರಗತಿ ಸಾಧಿಸಿದ ವಿದ್ವಾಂಸ ಕೂಡ ಪತನ ಹೊಂದುತ್ತಾನೆ. ಅಂದ್ರೆ ಮಾಯಾವಾದಿಗಳ ಸಂಪರ್ಕಕ್ಕೆ ಹೋಗ್ಬೇಡಿ, ಅವರ ಒಂದು ಈ ಜ್ಞಾನವನ್ನ ಕೇಳ್ಬೇಡಿ ಅಂತ ಹೇಳ್ತಾರೆ. ಅಂದ್ರೆ ಯಾರು ವಿದ್ವಾಂಸ ಅನ್ನಿಸ್ಕೊಂಡಿದ್ದಾನೆ ಆ ವ್ಯಕ್ತಿ ಕೂಡ ಪತನ ಆಗ್ಬಿಡ್ತಾನೆ ಅಂತ ಇಲ್ಲಿ ಬರೀ ಕೇಳೋದ್ರಿಂದ ಅಷ್ಟೇ ಅಂತ. ಜನಸಾಮಾನ್ಯರ ಪಾಲಿಗೆ ಖಂಡಿತವಾಗಿಯೂ ಬಹಳ ಅಮಂಗಳಕರವಾದ ಈ ತತ್ವಜ್ಞಾನದಲ್ಲಿ ನಾನು ವೇದಗಳ ನಿಜವಾದ ಅರ್ಥವನ್ನು ತಪ್ಪಾಗಿ ಪ್ರತಿಬಿಂಬಿಸಿದ್ದೇನೆ. ಅವರೇ ನೇರವಾಗಿ ಹೇಳ್ತಾ ಇದ್ದಾರೆ, ನನ್ನಲ್ಲಿ ತಪ್ಪಾಗಿ ಹೇಳಿದ್ದೀನಿ ಅಂತ. ಕರ್ಮದಿಂದ ಮುಕ್ತಿಯನ್ನು ಪಡೆಯಲು ವ್ಯಕ್ತಿಯು ಎಲ್ಲಾ ಚಟುವಟಿಕೆಗಳನ್ನು ತೊರೆಯಬೇಕು. ಈ ಮಾಯಾವಾದಿ ತತ್ವಜ್ಞಾನದಲ್ಲಿ ಜೀವಾತ್ಮ ಮತ್ತು ಪರಮಾತ್ಮರು ಒಬ್ಬರೇ ಎಂದು ನಾನು ವರ್ಣಿಸಿದ್ದೇನೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಮತ್ತು ಅವರ ಅನುಯಾಯಿಗಳು ಮಾಯಾವಾದ ತತ್ವಜ್ಞಾನವನ್ನು ಹೇಗೆ ಖಂಡಿಸಿದ್ದಾರೆ ಎಂದು ಶ್ರೀ ಚೈತನ್ಯ ಚರಿತಾಮೃತದಲ್ಲಿ ಅಂತ್ಯಲೀಲಾ 2ನೇ ಅಧ್ಯಾಯದ 94ರಿಂದ 99ವರೆಗಿನ ಶ್ಲೋಕಗಳಲ್ಲಿ ವರ್ಣಿಸಲಾಗಿದೆ. ಈ ಒಂದು ಶ್ಲೋಕಗಳಲ್ಲಿ ನಮಗೆ ಹೇಗೆ ಚೈತನ್ಯ ಮಹಾಪ್ರಭುಗಳು ಮಾಯಾವಾದ ತತ್ವವನ್ನ ಸೋಲಿಸಿದ್ರು ಅನ್ನೋದನ್ನ ನಾವು ತಿಳ್ಕೊಳಕ್ಕೆ ಸಾಧ್ಯ ಆಗುತ್ತೆ. ಅಲ್ಲಿ ಸ್ವರೂಪ ದಾಮೋದರ ಗೋಸ್ವಾಮಿ ಅವರು ಹೀಗೆ ಹೇಳಿದ್ದಾರೆ, ಮಾಯಾವಾದ ತತ್ವಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ಕುತೂಹಲಿಯಾದವನು ಯಾರೇ ಆಗಲಿ ಅವನನ್ನು ಹುಚ್ಚ ಎಂದು ಪರಿಗಣಿಸಬೇಕು. ಇದು ವಿಶೇಷವಾಗಿ ಶಾರೀರಿಕ ಭಾಷ್ಯವನ್ನು ಅಧ್ಯಯನ ಮಾಡಿ ತಾನು ದೇವರಲ್ಲಿ ಐಕ್ಯವಾಗುತ್ತೇನೆ ಎಂದು ಭಾವಿಸುವ ವೈಷ್ಣವನಿಗೆ ಅನ್ವಯವಾಗುತ್ತದೆ. ವೈಷ್ಣವನು ಕೂಡ ಭಗವಂತನ ಜೊತೆ ಸಾಯುಜ್ಯ ಮೋಕ್ಷ ಪಡಿಬೇಕು ಅಂತ ಅನ್ಕೊಂಡ್ರೆ ಅವನು ಕೂಡ ಮಾಯವಾದ ಸಿದ್ಧಾಂತದ ಅಡಿಯಲ್ಲೇ ಬರ್ತಾ ಇದ್ದಾನೆ ಅಂತ. ಮಾಯಾವಾದಿ ತತ್ವಜ್ಞಾನಿಗಳು ತಮ್ಮ ವಾದವನ್ನು ಎಷ್ಟು ಆಕರ್ಷಕವಾಗಿ ಅಲಂಕಾರಿಕ ಭಾಷೆಯಲ್ಲಿ ಪ್ರಸ್ತುತಪಡಿಸುತ್ತಾರೆ ಎಂದರೆ, ಮಾಯಾವಾದ ತತ್ವಶಾಸ್ತ್ರವನ್ನು ಶ್ರವಣ ಮಾಡಿದ ಮೇಲೆ ಕೆಲವು ಸಲ ಮಹಾಭಾಗವತನ ಅಥವಾ ಬಹಳ ಪ್ರಗತಿಯನ್ನು ಸಾಧಿಸಿರುವಂತಹ ಭಕ್ತನ ಮನಸ್ಸನ್ನು ಕೂಡ ಪರಿವರ್ತಿಸಬಹುದು. ದೇವರು ಮತ್ತು ಜೀವಿ ಇಬ್ಬರು ಒಂದೇ ಎಂದು ಹೇಳಿಕೊಳ್ಳುವಂತಹ ತತ್ವಜ್ಞಾನವು ಯಾವ ನಿಜವಾದ ವೈಷ್ಣವನು ಸಹಿಸಲಾರ. ಅಂದ್ರೆ ಇದನ್ನ ನಿಜವಾದ ವೈಷ್ಣವನ ಅನ್ನಿಸ್ಕೊಂಡವನು ಅದನ್ನ ಸಹಿಸ್ಕೊಡೋದಿಲ್ಲ. ಅಂದ್ರೆ ನಾವು ನಿಜ ಕ್ವಾಂಟಿಟಿ ಅಂತ ಹೇಳಿದಾಗ ಅವನು ವಿಭು, ನಾವು ಅಣು, ಅದನ್ನ ಅವ್ರು ಹೇಳಕ್ ಹೋಗಲ್ಲ. ಅವ್ರು ಏನ್ ಹೇಳ್ತಾರೆ, ಕ್ವಾಲಿಟಿನಲ್ಲಿ ಸೇಮ್, ನಾವಿಬ್ರು ಕ್ವಾಲಿಟಿಯಲ್ಲಿ ಸೇಮ್, ಹಾಗಾಗಿ ನಾವು ಬೇರೆ ಅಲ್ಲ, ನಾರಾಯಣ ಅವನು ಬೇರೆ ಅಲ್ಲ ಅಂತ
ಹೇಳೋದನ್ನ ವಾಸ್ತವದಲ್ಲಿ ನಿಜವಾದ ವೈಷ್ಣವರು ಯಾವತ್ತೂ ಕೂಡ ಅದನ್ನ ಒಪ್ಪೋದು ಇಲ್ಲ, ಸಹಿಸೋದು ಇಲ್ಲ. ಹರೇ ಕೃಷ್ಣ. ಇದರಿಂದ ಆಚೆಗೆ ಇದು ಯಾವ್ದು ಪ್ರಿಂಟ್ ಸರಿ ಇಲ್ಲ. ಹಾಗಾಗಿ ಪುಸ್ತಕ ಇದ್ದವರು ಓದ್ಬೋದು. ಶ್ಲೋಕ 111. ಬ್ರಹ್ಮ ಶಬ್ದೇ ಮುಖ್ಯ ಅರ್ಥೆ ಕಾಹೆ ಭಗವಾನ್ ಚೇತೈಶ್ವರ್ಯ ಪರಿಪೂರ್ಣ ಅನೂರ್ಧ್ವ ಸಮಾನ. ಹರೇ ಕೃಷ್ಣ. ಪುಸ್ತಕ ಇರೋರು ಆಗುತ್ತೆ ಮಾತಾಜಿ, ಇಲ್ಲಾಂದ್ರೆ ಕಾಣ್ತಿಲ್ಲ. ಪುಸ್ತಕ ಇದ್ದವರು ಓದಿ. ಲಲಿತಾ ಮಾತಾಜಿ ಪುಸ್ತಕ ಇದೆಲ್ಲ, ಪುಸ್ತಕ ಇದ್ದವರು ಓದಿ. ಕಾಣಿಸ್ತದ? ಓದ್ಲ ಮಾತಾಜಿ. ಓದಿ ಮಾತಾಜಿ. ಶ್ಲೋಕ 111. ಬ್ರಹ್ಮ ಶಬ್ದೇ ಹರೇ ಮುಖ್ಯ ಕೃಷ್ಣ ಮಾತಾಜಿ. ಹರೇ ಕೃಷ್ಣ, ನಾನು ನೆಕ್ಸ್ಟ್ PDF ಕಳಿಸಿದ್ದೇನೆ ಮಾತಾಜಿ, ನೋಡಿ ಅದ್ರಲ್ಲಿ ಸ್ವಲ್ಪ ಕ್ಲಿಯರ್ ಇದೆ. ಬಂದಿದೆ ಗೀತಾ ಮಾತಾಜಿ. ಹಾ, ಓಕೆ ಮಾತಾಜಿ, ಒಂದು ಯಾರಾದ್ರೂ ಬುಕ್ ಇರೋರ ಹತ್ರ ಓದಿಸಿ. ಅಷ್ಟಲ್ಲಿ ನನ್ನ ಈಗ ಪ್ರೇಮರಾಘವ ಹತ್ರ ಬುಕ್ ಇದೆ, ಓದ್ಲಿ ಅವರು. ಶ್ಲೋಕ 111 ಓದ್ತೇನೆ ಮಾತಾಜಿ. ಬ್ರಹ್ಮ ಶಬ್ದೇ ಮುಖ್ಯ ಅರ್ಥೆ ಕಹೇ ಭಗವಾನ್ ಚಿದ್ದೈಶ್ವರ್ಯ ಪರಿಪೂರ್ಣ ಅನೂರ್ಧ್ವ ಸಮಾನ. ಬ್ರಹ್ಮ ಪರಮ ಸತ್ಯ ಶಬ್ದೆ, ಈ ಶಬ್ದದಿಂದ ಮುಖ್ಯ ನೇರ ಅರ್ಥೆ ಅರ್ಥವು ಕಹೆ ಹೇಳುತ್ತದೆ. ಭಗವಾನ್ ದೇವೋತ್ತಮ ಪರಮ ಪುರುಷ, ಚಿತ್ ಐಶ್ವರ್ಯ ಆಧ್ಯಾತ್ಮಿಕ ಐಶ್ವರ್ಯ, ಪರಿಪೂರ್ಣ ಪೂರ್ಣತೆಯ, ಅನೂರ್ಧ್ವ ಯಾರಿಂದಲೂ ಮೀರಲಾಗದ, ಸಮಾನ ಯಾರಿಂದಲೂ ಸಮಾನವಾಗಲಾರದ. ಅನುವಾದ. ನೇರವಾದ ಅರ್ಥದ ಪ್ರಕಾರ ಪರಮ ಸತ್ಯವೇ ದೇವೋತ್ತಮ ಪರಮ ಪುರುಷ. ಅವನಲ್ಲಿ ಎಲ್ಲ ಆಧ್ಯಾತ್ಮಿಕ ಐಶ್ವರ್ಯವೂ ಇದೆ. ಯಾರೂ ಅವನಿಗೆ ಸಮಾನವಾಗಲಾರರು ಅಥವಾ ಅವನನ್ನು ಮೀರಿಸಲಾರರು. ಭಾವಾರ್ಥ. ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಶ್ರೀ ಚೈತನ್ಯ ಮಹಾಪ್ರಭುಗಳ ಈ ಹೇಳಿಕೆಯನ್ನು ಶ್ರೀಮದ್ ಭಾಗವತವು ದೃಢಪಡಿಸುತ್ತದೆ. 1.2.11. ವದಂತಿ ತತ್ವವಿದಸ್ ತತ್ವಂ ಯಜ್ಞಾನಂ ಅದ್ವಯಂ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನ್ ಇತಿ ಶಬ್ಯತೆ. ಪರಮ ಸತ್ಯವನ್ನು ಬಲ್ಲ ವಿದ್ವಾಂಸರಾದ ತತ್ವಜ್ಞಾನಿಗಳು ಈ ಅದ್ವಯ ವಸ್ತುವಾದ ಬ್ರಹ್ಮನ್ ಅನ್ನು ಪರಮಾತ್ಮ ಅಥವಾ ಭಗವಾನ್ ಎಂದು ಕರೆಯುತ್ತಾರೆ. ಪರಮ ಸತ್ಯವನ್ನು ಅತ್ಯಂತಿಕವಾಗಿ ಭಗವಾನ್ ಎಂದು, ಭಾಗಶವಾಗಿ ಪರಮಾತ್ಮ ಎಂದು, ಅಸ್ಫುಟವಾಗಿ ನಿರಾಕಾರ ಬ್ರಹ್ಮನ್ ಎಂದು ಅರ್ಥ ಮಾಡಿಕೊಳ್ಳಲಾಗಿದೆ. ಭಗವಾನ್ ಅಥವಾ ದೇವೋತ್ತಮ ಪರಮ ಪುರುಷನು ಎಲ್ಲ ಉತ್ಕೃಷ್ಟ ಅಂಶಗಳಲ್ಲೂ ಶ್ರೀಮಂತನಾಗಿದ್ದಾನೆ. ಯಾರೂ ಅವನಿಗೆ ಸಮಾನವಾಗಲಾರರು ಅಥವಾ ಅವನನ್ನು ಮೀರಿಸಲಾರರು. ಇದನ್ನು ಭಗವದ್ಗೀತೆಯಲ್ಲೂ 7.7 ಖಚಿತಪಡಿಸಲಾಗಿದೆ. ಅಲ್ಲಿ ಪ್ರಭುವು ಹೀಗೆ ಹೇಳುತ್ತಾನೆ, ಮತ್ತಃ ಪರತರಂ ನಾನ್ಯಾತ್ ಕಿಂಚಿದಾಸ್ತಿ ಧನಂಜಯ. ಓ ಧನವನ್ನು ಜಯಿಸಿದವನೇ ಅರ್ಜುನ, ನನಗಿಂತ ಉತ್ಕೃಷ್ಟವಾದ ಸತ್ಯ ಇನ್ನೊಂದಿಲ್ಲ. ಅತ್ಯಂತಿಕ ಅರ್ಥದಲ್ಲಿ ಪರಮ ಸತ್ಯವೇ ದೇವೋತ್ತಮ ಪರಮ ಪುರುಷನಾದ ಕೃಷ್ಣ ಎಂದು ಸಾಧಿಸುವ ಅನೇಕ ಶ್ಲೋಕಗಳಿವೆ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಒಂದು ನಿಮಿಷ. ಅಂದ್ರೆ ಇಲ್ಲಿ ನೇರವಾದ ಅರ್ಥದ ಪ್ರಕಾರ ಪರಮ ಸತ್ಯ ದೇವೋತ್ತಮ ಪರಮ ಪುರುಷ, ಅವನಲ್ಲಿ ಎಲ್ಲಾ ಆಧ್ಯಾತ್ಮಿಕ ಐಶ್ವರ್ಯವೂ ಇದೆ. ಭಗವಾನಲ್ಲಿ ಎಲ್ಲಾ ಷಡೈಶ್ವರ್ಯಗಳು ಇದೆ. ಯಾವ್ದೆಲ್ಲ ಆ ಷಡೈಶ್ವರ್ಯಗಳು ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಯಾವುದು ಷಡೈಶ್ವರ್ಯಗಳು ಭಗವಂತನಲ್ಲಿ ಇರುವಂತದ್ದು? ಕೀರ್ತಿ, ಬಲ, ಸೌಂದರ್ಯ, ವೈರಾಗ್ಯ, ಐಶ್ವರ್ಯ, ಸೌಂದರ್ಯ, ಕೀರ್ತಿ, ವೈರಾಗ್ಯ ಮತ್ತು ಮತ್ತೊಂದುಂಟು. ಐಶ್ವರ್ಯಸ್ಯ ಸಮಗ್ರಸ್ಯ ವೀರಸ್ಯ. ಭಗವಾನ್ ಸೌಂದರ್ಯ, ಜ್ಞಾನ, ಕೀರ್ತಿ, ಶಕ್ತಿ ಮತ್ತೆ ವೈರಾಗ್ಯ. ಮುಂದೆ ಯಾವ್ದು ಬಿಡ್ತಾ ಇದೆ? ಜ್ಞಾನ, ವೀರ್ಯ, ಶಕ್ತಿ. ಇದೆಲ್ಲವೂ ಕೂಡ ಭಗವಂತನಲ್ಲಿ ಪರಿಪೂರ್ಣವಾಗಿ ಇದೆ. ಸ್ವಲ್ಪ ಅಲ್ಲ, ಪರಿಪೂರ್ಣವಾಗಿ. ಅವನಿಗಿಂತ ಹೆಚ್ಚು ಯಾರಿಗೂ ಇರೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ಭಗವಂತನಲ್ಲಿ ಇದೆ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ.
ಹಾಗಾಗಿ ಯಾರು ಅವನಿಗೆ ಸಮಾನರಾಗಿ ಇರೋದಕ್ಕೆ ಸಾಧ್ಯ ಇಲ್ಲ, ಅವನನ್ನ ಮೀರಿಸೋದಕ್ಕೂ ಕೂಡ ಸಾಧ್ಯ ಇಲ್ಲ. ಹಾಗಾಗಿ ಅವನನ್ನ ನಾವೇನಂತ ಕರ್ತೀವಿ, ಅಸಮಾರ್ಧವ್ ಅಂತ ಹೇಳ್ತೀವಿ. ಅವನನ್ನ ಯಾರು ಮೀರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಅವನನ್ನ ಯಾರು ಅವನಿಗಿಂತ ಹೆಚ್ಚು ಬಲಶಾಲಿಗಳು, ಅವನಿಗಿಂತ ಹೆಚ್ಚು ಶಕ್ತಿಶಾಲಿಗಳು ಅಥವಾ ಅವನಿಗೆ ಸಮಾನ ಅಥವಾ ಅವನನ್ನ ಮೀರಿಸುವ ಶಕ್ತಿ ಯಾರಲ್ಲೂ ಕೂಡ ಇರೋದಕ್ಕೆ ಸಾಧ್ಯ ಇಲ್ಲ. ಒಂದ್ ನಿಮಿಷ, ಕಾಣ್ತಿದೆ ಅಲ್ವಾ? ಹರೇ ಕೃಷ್ಣ. ಕಾಣಿಸ್ತಿದೆ. ಕಾಣ್ತದೆ ಮಾತಾಡಿ. ಹಾ ಮಾತಾಜಿ. ಹೀಗಾಗಿ ಭಾವಾರ್ಥ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಶ್ರೀ ಚೈತನ್ಯ ಮಹಾಪ್ರಭುಗಳ ಈ ಹೇಳಿಕೆನ ಶ್ರೀಮದ್ ಭಾಗವತವು ಕೂಡ ದೃಢಪಡಿಸುತ್ತದೆ. ಏನಂತ ಹೇಳುತ್ತೆ ಭಾಗವತದಲ್ಲಿ ಅಂದ್ರೆ, ಪರಮ ಸತ್ಯವನ್ನು ಬಲ್ಲ ವಿದ್ವಾಂಸರಾದ ತತ್ವಜ್ಞಾನಿಗಳು ಈ ಅದ್ವಯ ವಸ್ತುವಾದ ಬ್ರಹ್ಮನ್ ಅನ್ನು ಪರಮಾತ್ಮ ಅಥವಾ ಭಗವಾನ್ ಎಂದು ಕರೆಯುತ್ತಾರೆ. ಅಂದ್ರೆ ಪರಮ ಸತ್ಯ ಅಂತಂದ್ರೆ ಏನು ಅಂತಂದ್ರೆ, ಅವನನ್ನ ನಿರಾಕಾರ ಬ್ರಹ್ಮನ್ ಅಂತ ಅಥವಾ ಪರಮಾತ್ಮ ಅಂತ ಹೇಳುವಂಥದ್ದು ಆಂಶಿಕ ಸಾಕ್ಷಾತ್ಕಾರ. ಪರಿಪೂರ್ಣ ಸಾಕ್ಷಾತ್ಕಾರ ಅಂದ್ರೆ ಅವನು ಭಗವಾನ್, ಷಡೈಶ್ವರ್ಯಗಳನ್ನ ಹೊಂದಿರುವಂತವನು. ಪರಮ ಸತ್ಯವನ್ನು ಆತ್ಯಂತಿಕವಾಗಿ ಭಗವಾನ್ ಎಂದು, ಭಾಗಶಃವಾಗಿ ಪರಮಾತ್ಮ ಎಂದು, ಅಸ್ಫುಟವಾಗಿ ನಿರಾಕಾರ ಬ್ರಹ್ಮನ್ ಎಂದು ಅರ್ಥ ಮಾಡಿಕೊಳ್ಳಲಾಗಿದೆ. ಭಗವಾನ್ ಅಥವಾ ದೇವೋತ್ತಮ ಪರಮ ಪುರುಷನು ಎಲ್ಲಾ ಉತ್ಕೃಷ್ಟ ಅಂಶಗಳಲ್ಲೂ ಶ್ರೀಮಂತನಾಗಿದ್ದಾನೆ. ಯಾರೂ ಅವನಿಗೆ ಸಮಾನರು ಆಗೋದಕ್ಕೆ ಸಾಧ್ಯ ಇಲ್ಲ, ಮತ್ತೆ ಅವನನ್ನ ಮೀರಿಸೋದಕ್ಕೂ ಕೂಡ ಸಾಧ್ಯ ಇಲ್ಲ. ಇದನ್ನ ಭಗವದ್ಗೀತೆಯಲ್ಲಿ ಕೂಡ 7.7 ಖಚಿತಪಡಿಸಲಾಗಿದೆ. ಅಲ್ಲಿ ಪ್ರಭುವು ಹೀಗೆ ಹೇಳುತ್ತಾನೆ, ಮತ್ತಾ ಪರತರಂ ಜ್ಞಾನ್ಯತ್ ಕಿಂಚಿತ್ ಅಸ್ತಿ ಧನಂಜಯ. ಓ ಧನವನ್ನು ಜಯಿಸಿದವನೇ ಅರ್ಜುನ, ನನಗಿಂತ ಉತ್ಕೃಷ್ಟವಾದ ಸತ್ಯ ಇನ್ನೊಂದಿಲ್ಲ. ಆತ್ಯಂತಿಕ ಅರ್ಥದಲ್ಲಿ ಪರಮ ಸತ್ಯವೇ ದೇವೋತ್ತಮ ಪರಮ ಪುರುಷನಾದ ಕೃಷ್ಣ ಎಂದು ಸಾಧಿಸುವ ಅನೇಕ ಶ್ಲೋಕಗಳಿವೆ. ಹಾಗೆ ಕೃಷ್ಣ ನೇರವಾಗಿ ದೇವೋತ್ತಮ ಪರಮ ಪುರುಷ. ಇದನ್ನ ಎಲ್ಲೂ ಕೂಡ ಜನಸಾಮಾನ್ಯರಿಗೆ ಅಷ್ಟು ಸುಲಭವಾಗಿ ಈ ಒಂದು ಪರಮಸತ್ಯ ಅನ್ನುವಂಥದ್ದು ತಿಳಿದಿಲ್ಲ. ಪ್ರಭುಪಾದರ ಒಂದು ಪ್ರಯತ್ನದಿಂದ, ಆ ಭಗವದ್ಗೀತೆ ಯಥಾರೂಪ ಬಂದಾಗಿನಿಂದ ಜನರಲ್ಲಿ ಕೆಲವು ಮಟ್ಟಿಗೆ ಕೃಷ್ಣ ಪ್ರಜ್ಞೆ ಅನ್ನುವಂಥದ್ದನ್ನ ಬಂದಿರೋದನ್ನ ನಾವು ನೋಡ್ತಾ ಇದೀವಿ. ಆದ್ರೆ ಇದನ್ನ ದಾರಿ ತಪ್ಪಿಸಿರುವಂತದ್ದು ಮೊದಲಿಗೆ ಶಂಕರಾಚಾರ್ಯರು, ನಂತರ ಈಗ ಅದಕ್ಕೆ ತಮ್ಮದೇ ಆದಂತಹ ಒಂದು ಅರ್ಥಗಳನ್ನ ಕೊಟ್ಟಂತಹ ಬೇರೆ ವ್ಯಾಖ್ಯಾನಕಾರರು ಅನ್ನೋದನ್ನ ನಾವು ನೋಡ್ತಾ ಇದೀವಿ. ಶ್ಲೋಕ 112. ತಾನಾರ ವಿಭೂತಿ ದೇಹ ಸಭಚಿತ್ ಆಕಾರ ಚಿದ್ ವಿಭೂತಿ ಅಚ್ಚಾದಿ ತಾನ್ರೆ ಕಹೆ ನಿರಾಕಾರ. ಪದ್ಮ ಮಾತಾಜಿ ಓದಿ. ಪದ್ಮ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ರತ್ನ ಮಾತಾಜಿ ಓದಿ. ಓದ್ಲ ಮಾತಾಜಿ? ಓದಿ ಮಾತಾಜಿ. ತಾನ್ಹಾರ ವಿಭೂತಿ ದೇಹ ಸಚ್ಚಿತ್ ಆಕಾರ ಚಿತ್ ವಿಭೂತಿ ಅಚ್ಚಾದಿ ತಾನ್ಹಾರ ಅವನ ಆಧ್ಯಾತ್ಮಿಕ ರೂಪ, ಚಿತ್ ವಿಭೂತಿ ಆಧ್ಯಾತ್ಮಿಕ ಐಶ್ವರ್ಯ, ಆಚ್ಛಾದಿಸುವ, ಕನ್ಹಾರೆ ಅವನ, ಕಹೆ ಹೇಳುತ್ತದೆ, ನಿರಾಕಾರ ಆಕಾರವಿಲ್ಲದ. ಅನುವಾದ: ದೇವೋತ್ತಮ ಪರಮಪುರುಷನ ದೇಹ, ಐಶ್ವರ್ಯ ಮತ್ತು ಪರಿವಾರವು ಸೇರಿದಂತೆ ಸಮಸ್ತವೂ ಆಧ್ಯಾತ್ಮಿಕ. ಆದರೆ ಮಾಯಾವಾದ ತತ್ವಜ್ಞಾನವು ಅವನ ಆಧ್ಯಾತ್ಮಿಕ ಐಶ್ವರ್ಯವನ್ನು ಅಚ್ಛಾದಿ ನಿರಾಕಾರವಾದದ ಸಿದ್ಧಾಂತವನ್ನು ಪ್ರತಿಪಾದಿಸುತ್ತದೆ. ಸಾಕ ಮಾತಾಜಿ? ಸಾಕ ಮಾತಾಜಿ? ಭಾವಾರ್ಥ ಓದ್ಲ ಮಾತಾಜಿ? ಮುಂದಕ್ಕೆ ಬ್ರಹ್ಮ ಸಂಹಿತೆಯಲ್ಲಿ ಈಶ್ವರ ಪರಮಃ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಎಂದು ಹೇಳಿದೆ. ದೇವೋತ್ತಮ ಪರಮಪುರುಷನಾದ ಕೃಷ್ಣನಿಗೆ ಒಂದು ಆಧ್ಯಾತ್ಮ ದೇಹವಿದೆ. ಅದು ಜ್ಞಾನ, ಶಾಶ್ವತತೆ ಮತ್ತು ಆನಂದದಿಂದ ಕೂಡಿದೆ. ಈ ಐಕ ಜಗತ್ತಿನಲ್ಲಿ ಪ್ರತಿಯೊಬ್ಬರ ದೇಹವು ಇದಕ್ಕೆ ತದ್ವಿರುದ್ಧವಾಗಿದೆ. ಅಶಾಶ್ವತ, ಸಂಪೂರ್ಣ ಅಜ್ಞಾನ ಮತ್ತು ಸಂಪೂರ್ಣ ಸಂಕಷ್ಟದಿಂದ ಕೂಡಿದೆ. ಆದ್ದರಿಂದ ದೇವೋತ್ತಮ ಪರಮ ಪುರುಷನನ್ನು ಕೆಲವು ಸಲ ನಿರಾಕಾರ ಎಂದು ವರ್ಣಿಸುವುದು ಅವನಿಗೆ ನಮಗಿರುವಂತಹ ಐಕ ದೇಹವಿಲ್ಲ ಎಂದು ಸೂಚಿಸುವುದಕ್ಕಾಗಿ. ದೇವೋತ್ತಮ ಪರಮಪುರುಷನು ಹೇಗೆ ನಿರಾಕಾರ ಎನ್ನುವುದು ಮಾಯಾವಾದಿ ತತ್ವಜ್ಞಾನಿಗಳಿಗೆ ತಿಳಿದಿಲ್ಲ. ಪರಮ ಪ್ರಭುವಿಗೆ ನಮ್ಮಂತಹ ರೂಪವಿಲ್ಲ, ಆದರೆ ಅವನಿಗೆ ಅಧ್ಯಾತ್ಮ ರೂಪವಿದೆ. ಇದನ್ನು ಅರಿಯದ ಪರಮ ದೇವೋತ್ತಮ
ದೇವೋತ್ತಮ ಅಥವಾ ಬ್ರಹ್ಮ ನಿರಾಕಾರ ಎಂಬ ಪಾರ್ಶ್ವಿಕ ದೃಷ್ಟಿಕೋನವನ್ನು ಮಾಯಾವಾದಿ ತತ್ವಜ್ಞಾನಿಗಳು ಪ್ರತಿಪಾದಿಸುತ್ತಾರೆ. ಈ ಸಂಬಂಧವಾಗಿ ಭಕ್ತಿ ವಿನೋದ ಠಾಗೂರರು ವೈದಿಕ ಸಾಹಿತ್ಯದಿಂದ ಅನೇಕ ಉದಾಹರಣೆಗಳನ್ನು ನೀಡುತ್ತಾರೆ. ಈ ವೈದಿಕ ಹೇಳಿಕೆಗಳ ನಿಜವಾದ ಅಥವಾ ನೇರವಾದ ಅರ್ಥವನ್ನು ವ್ಯಕ್ತಿಯು ಅಂಗೀಕರಿಸಿದರೆ ದೇವೋತ್ಮ ಪರಮಪುರುಷನಿಗೆ ಅಧ್ಯಾತ್ಮವಾದ ದೇಹವಿದೆ ಎನ್ನುವುದು ಅವನು ಅರ್ಥ ಮಾಡಿಕೊಳ್ಳಬಹುದು. ಸಚ್ಚಿತ್ ಆನಂದ ವಿಗ್ರಹ. ಸಾಕ ಮಾತಾಜಿ? ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದ. ರೋಹಿಣಿ ಭಟ್ ಮಾತಾಜಿ ಓದಿ. ಹರೇ ಮಾತಾಜಿ. ನನಗೆ ಆಗುದಿಲ್ಲ ಮಾತಾಜಿ, ಇನ್ನೊಬ್ಬರಿಗೆ ಕೊಡಿ. ಓಕೆ. ರತ್ನಾ ಮಾತಾಜಿ. ಉಮಾದೇವಿ ಮಾತಾಜಿ ಓದಿ. ಉಮಾದೇವಿ ಮಾತಾಜಿ. ಪದ್ಮಾ ಮಾತಾಜಿ. ಮಾತಾಜಿ ಓದ್ತೀನಿ ಮಾತಾಜಿ. ಓದಿ ಮಾತಾಜಿ. ಒಂಚೂರು ದೊಡ್ಡದು ಮಾಡ್ತಿದ್ದೇನೆ ಮಾತಾಜಿ. ಬೃಹದಾರಣ್ಯ ಉಪನಿಷತ್ತಿನಲ್ಲಿ 5.1.1 ಪೂರ್ಣಂ ಅದು ಪೂರ್ಣಂ ಇದಂ ಪೂರ್ಣಾತ್ ಪೂರ್ಣಂ ಉದಚ್ಯತೆ ಎಂದು ಹೇಳಿದೆ. ದೇವೋತ್ತಮ ಪರಮಪುರುಷನು ಅನೇಕ ರೀತಿಗಳಲ್ಲಿ ವಿಸ್ತಾರಗೊಂಡರು. ತಾನಿದ್ದಂತೆಯೇ ಇರುತ್ತೇನೆ ಆಶಿಸುತ್ತದೆ. ಭಗವದ್ಗೀತೆಯಲ್ಲಿ 10.8 ಪ್ರಭು ಹೀಗೆ ಹೇಳುತ್ತಾನೆ, ಅಹಂ ಸರ್ವಸ್ಯ ಪ್ರಭು ಮತ್ ಸರ್ವಂ ಪ್ರವರ್ತತೆ. ನಾನು ಎಲ್ಲದರ ಮೂಲ, ಪ್ರತಿಯೊಂದು ನನ್ನಿಂದಲೇ ಹೊರಹೊಮ್ಮುತ್ತದೆ. ಪರಮ ಸತ್ಯನು ತಾನು ಎಲ್ಲದರಲ್ಲಿಯೂ ವಿಸ್ತರಣೆ ಹೊಂದಿದರೆ ತನ್ನ ಮೂಲ ರೂಪವನ್ನು ಕಳೆದುಕೊಳ್ಳಬೇಕು ಎಂದು ಮಾಯಾವಾದಿ ತತ್ವಜ್ಞಾನಿಗಳು ಏಕ ದೃಷ್ಟಿಯಿಂದ ರೂಪವನ್ನು ಕಳೆದುಕೊಳ್ಳಬೇಕು ಏಕ ದೃಷ್ಟಿಯಿಂದ ಯೋಚಿಸುತ್ತಾರೆ. ವ್ಯಾಪಕವಾದ ಬೃಹದಾಕಾರವಾದ ದೇಹದ ವಿನ ಬೇರೇನೂ ಇರಲಾರದು ಎಂದವರು ಯೋಚಿಸುತ್ತಾರೆ. ಆದರೆ ಬೃಹದಾರಣ್ಯಕ ಉಪನಿಷತ್ತಲ್ಲಿ ಹೀಗೆ ಯೋಚಿಸುತ್ತಾರೆ. ಆದರೂ ಹೀಗೆ ದೃಢಪಡಿಸುತ್ತದೆ. ಪೂರ್ಣಂ ಇದಂ ಪೂರ್ಣಂ ಉದಚ್ಯತೆ. ಅವನು ಅನೇಕ ರೀತಿಯಲ್ಲಿ ವಿಸ್ತರಣೆ ಹೊಂದಿದರೂ ತನ್ನ ಮೂಲ ವ್ಯಕ್ತಿತ್ವವನ್ನು ಉಳಿಸಿಕೊಳ್ಳುತ್ತಾನೆ. ಅವನ ಮೂಲ ಆಧ್ಯಾತ್ಮ ದೇಹವು ಯಥಾ ರೀತಿಯಲ್ಲಿ ಉಳಿಯುತ್ತದೆ. ಹಾಗೆಯೇ ಬೇರೆಡೆ ವಿಚಿತ್ರ ಶಕ್ತಿ ಪುರುಷಃ ಪುರಾಣ ಎಂದು ಹೇಳಿದೆ. ಅಂದರೆ ಮೂಲ ಪುರುಷನಾದ ದೇವೋತ್ತಮ ಪರಮಪುರುಷನು, ಅದು ಕ್ರಾಸ್ ಆಗಿದೆಯಲ್ಲ, ಮೇಲಕ್ಕೋ ಕೆಳಗೋ ಗೊತ್ತಾಗೋದಿಲ್ಲ ಅನ್ನಿಸುತ್ತೆ, ನಾನಾ ಬಗೆಯ ಶಕ್ತಿಗಳಲ್ಲಿ ಹೊಂದಿದ್ದಾನೆ. ಶ್ವೇತಾಸ್ವರ ಉಪನಿಷತ್ತಲ್ಲಿ ಹೀಗೆ ಘೋಷಿಸುತ್ತದೆ. ಈ ಪಕ್ಷ ಏನ್ ಮಾತಾಜಿ ಅದು? ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಬುಕ್ ಇದ್ದವರು ಓದಿ. ಹರೇ ಕೃಷ್ಣ. ಬುಕ್ ಯಾರ ಹತ್ರ ಇದೆ ಮಾತಾಜಿ? ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಉಮಾದೇವಿ ಮಾತಾಜಿ. ಬುಕ್ ಯಾವ್ದಲ್ಲ ಇದೆ? ಬುಕ್ ಇದೆ, ನನ್ನ ಹತ್ರ ಇದೆ ಮಾತಾಜಿ. ಲಲಿತಾ ಮಾತಾಜಿ ಓದಿ ಮಾತಾಜಿ. ಓದ್ಲಾ? ನಾನಾ ಬಗೆಯ ಅಂತಿಲ್ವೇ ಇಲ್ಲ ಮಾತಾಜಿ? ಅಲ್ಲ ಮಾತಾಜಿ, ಇದು ಶ್ವೇತಾಶ್ವರ ಉಪನಿಷತ್ತು. ಅಂದ್ರೆ ಪರಮ ಪುರುಷನು ನಾನಾ ಬಗೆಯ ಶಕ್ತಿಗಳನ್ನು ಹೊಂದಿದ್ದಾನೆ. 666 ಮಾತಾಜಿ. ಅದೇ ಪೇಜ್ ಅಲ್ಲಿ ಇದೀನಿ, ಬಟ್ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ಮಾತಾಜಿ. ಸ್ಟಾರ್ಟಿಂಗು ಪರಮ ಪುರುಷ ಅಂತ ಸ್ಟಾರ್ಟ್ ಆಗ್ತಾ ಇದೆ. ಬಂತು. ಪರಮ ಪುರುಷನು ನಾನಾ ಬಗೆಯ ಶಕ್ತಿಗಳನ್ನು ಹೊಂದಿದ್ದಾನೆ. ಶ್ವೇತಾಶ್ವತರ ಉಪನಿಷತ್ತು ಹೀಗೆ ಘೋಷಿಸುತ್ತದೆ. ಸ ವೃಕ್ಷ ಕಲಾಕೃತಿಭಿಃ ಪರೋನ್ಯೋ ಯಸ್ಮಾತ್ ಪ್ರಪದ್ನ ಪರಿವರ್ತತೆಯಂ ಧರ್ಮಾವಹಂ ಪಾಪನುಡುಂ ಭಾಗೇಶಂ. ಅವನು ಐಹಿಕ ಸೃಷ್ಟಿಯ ಮೂಲ. ಅವನ ಕಾರಣದಿಂದ ಮಾತ್ರವೇ ಪ್ರತಿಯೊಂದು ಬದಲಾಗುತ್ತದೆ. ಅವನು ಧರ್ಮದ ರಕ್ಷಕ ಹಾಗೂ ಎಲ್ಲ ಪಾಪ ಕಾರ್ಯಗಳ ವಿನಾಶಕ. ಅವನು ಸಮಸ್ತ ಐಶ್ವರ್ಯಗಳ ಒಡೆಯ. ಶ್ವೇತಾಶ್ವತರ ಉಪನಿಷತ್ತು 6.6. ವೇದಾಹಂ ಏತಂ ಪುರುಷಂ ಮಹಾಂತಂ ಆದಿತ್ಯವರ್ಣಂ ತಮಸ ಪರಸ್ತಾತ್. ದೇವೋತ್ತಮ ಪರಮ ಪುರುಷನು ಮಹತೋ ಮಹಿಮಾ ಎಂದು ಈಗ ನಾನು ಅರ್ಥ ಮಾಡಿಕೊಂಡೆ. ಅವನು ಸೂರ್ಯನಂತೆ ಉಜ್ವಲ ಪ್ರಕಾಶವನ್ನು ಹೊಂದಿದ್ದಾನೆ. ಅವನು ಈ ಐಹಿಕ ಲೋಕಕ್ಕೆ ಅತೀತನಾದವನು. ಶ್ವೇತಾಶ್ವತರ ಉಪನಿಷತ್ತು 3.8.
ಪತಿಂ ಪತೀನಾಂ ಪರಮಂ ಪರಸ್ತಾತ್. ಅವನು ಎಲ್ಲ ಒಡೆಯರ ಒಡೆಯ, ಎಲ್ಲ ಶ್ರೇಷ್ಠರಿಗಿಂತ ಶ್ರೇಷ್ಠ. ಶ್ವೇತಾಶ್ವತರ ಉಪನಿಷತ್ತು 6.7. ಮಹಾನ್ ಪ್ರಭುರ್ವೃ ವೈ ಪುರುಷಃ. ಅವನು ಪರಮ ಪ್ರಭು, ಪರಮ ಪುರುಷ. ಶ್ವೇತಾಶ್ವತರ ಉಪನಿಷತ್ತು 3.12. ಪರಾಸ್ಯ ಶಕ್ತಿರ್ ವಿವಿಧೈವ ಶ್ರೂಯತೆ. ನಾವು ಅವನ ಐಶ್ವರ್ಯವನ್ನು ನಾನಾ ವಿಧವಾಗಿ ಅರ್ಥ ಮಾಡಿಕೊಳ್ಳಬಹುದು. ಶ್ವೇತಾಶ್ವತರ ಉಪನಿಷತ್ತು 6.8. ಅದೇ ರೀತಿಯಲ್ಲಿ ಋಗ್ವೇದದಲ್ಲಿ ಹೀಗೆ ಹೇಳಿದೆ, ತದ್ವಿಷ್ಣೋ ಪರಮಂ ಪದಂ ಸದಾ ಪಶ್ಯಂತಿ ಸೂರಯಃ. ವಿಷ್ಣುವು ಪರಮಶ್ರೇಷ್ಠ. ನಿಜವಾಗಿಯೂ ಜ್ಞಾನಿಗಳಾದವರು ಅವನ ಪಾದ ಕಮಲಗಳನ್ನು ಮಾತ್ರ ಕುರಿತು ಯೋಚಿಸುತ್ತಾರೆ. ಪ್ರಶ್ನ ಉಪನಿಷತ್ತಿನಲ್ಲಿ 6.3 ಹೀಗೆ ಹೇಳಿದೆ, ಸಾ ಈಕ್ಷಂ ಚಕ್ರೆ. ಅವನು ಐಹಿಕ ಸೃಷ್ಟಿಯ ಮೇಲೆ ಕಟಾಕ್ಷವನ್ನು ಬೀರಿದನು. ಐತರೇಯ ಉಪನಿಷತ್ತಿನಲ್ಲಿ 1.1.1-2 ಹೀಗೆ ಹೇಳಿದೆ, ಸ ಐಕ್ಷತ. ಅವನು ಐಹಿಕ ಸೃಷ್ಟಿಯ ಮೇಲೆ ಕಟಾಕ್ಷವನ್ನು ಬೀರಿದನು ಮತ್ತು ಸಾ ಇಮಾನ್ ಲೋಕಾನ್ ಅಸೃಜತ. ಅವನು ಈ ಸಮಸ್ತ ಐಹಿಕ ಜಗತ್ತನ್ನು ಸೃಷ್ಟಿಸಿದನು. ಹೀಗೆ ಪರಮ ದೇವೋತ್ತಮನು ನಿರಾಕಾರಿಯಲ್ಲ ಎಂದು ಸಾಧಿಸುವುದಕ್ಕೆ ಉಪನಿಷತ್ತುಗಳು ಮತ್ತು ವೇದಗಳಿಂದ ಅನೇಕ ಶ್ಲೋಕಗಳನ್ನು ಉದ್ಧರಿಸಬಹುದು. ಕಠೋಪನಿಷತ್ತಿನಲ್ಲಿಯೂ 2.2.19 ನಿತ್ಯೋನಿತ್ಯಾನಾಂ ಚೇತನಾನಾಂ ಏಕೋ ಬಹುನಾಂ ಯೋ ವಿದದಾತಿ ಕಾಮಾನ್ ಎಂದು ಹೇಳಿದೆ. ಅಂದರೆ ಅವನು ಪರಮ ಶಾಶ್ವತ ಪ್ರಜ್ಞಾ ಪುರುಷ. ಅವನು ಇತರ ಎಲ್ಲ ಜೀವಿಗಳನ್ನು ಪೋಷಿಸುತ್ತಾನೆ. ಈ ಎಲ್ಲ ವೈದಿಕ ಉದ್ಧರಣೆಗಳಿಂದ ಅವನು ಪರಮ ಸತ್ಯನು, ಒಬ್ಬ ಪುರುಷ ಮತ್ತು ಯಾರೂ ಅವನಿಗೆ ಸಮವಾಗಲಾರರು ಅಥವಾ ಮೀರಲಾರರು ಎಂದು ನಾವು ಅರ್ಥ ಮಾಡಿಕೊಳ್ಳಬಹುದು. ಕೃಷ್ಣನಿಗಿಂತ ತಾವು ಶ್ರೇಷ್ಠರೆಂದು ಭಾವಿಸುವ ಮೂರ್ಖರಾದ ಮಾಯಾವಾದಿ ತತ್ವಜ್ಞಾನಿಗಳು ಅನೇಕರು ಇದ್ದಾರಾದರೂ ಕೃಷ್ಣನು ಅಸಮೋರ್ಧ್ವ. ಯಾರೊಬ್ಬರು ಅವನಿಗೆ ಸಮಾನರಲ್ಲ ಅಥವಾ ಅವನನ್ನು ಮೀರಿದವರಲ್ಲ. ಶ್ವೇತಾಶ್ವತರ ಉಪನಿಷತ್ತು 3.19 ಹೇಳಿದಂತೆ ಅಪಾಣಿಪಾದೋ ಜವನೋ ಗ್ರಹೀತ. ಪರಮ ಸತ್ಯನಿಗೆ ಕೈಕಾಲುಗಳಿಲ್ಲ ಎಂದು ಈ ಶ್ಲೋಕವು ವರ್ಣಿಸುತ್ತದೆ. ಇದು ನಿರಾಕಾರ ವರ್ತನೆಯಾದರೂ ದೇವೋತ್ತಮ ಪರಮ ಪುರುಷನಿಗೆ ಆಕಾರವಿಲ್ಲ ಎಂದು ಇದರ ಅರ್ಥವಲ್ಲ. ಆದರೆ ಅವನಿಗೆ ಆಧ್ಯಾತ್ಮಿಕ ರೂಪವಿದೆ. ಅದು ಐಹಿಕ ರೂಪಗಳಿಗಿಂತ ತೀರಾ ವಿಭಿನ್ನವಾಗಿದೆ. ಈ ಶ್ಲೋಕದಲ್ಲಿ ಚೈತನ್ಯ ಮಹಾಪ್ರಭುಗಳು ಈ ವೈಶಿಷ್ಟ್ಯವನ್ನು ಸ್ಪಷ್ಟಪಡಿಸುತ್ತಾರೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಅಂದ್ರೆ ಇಲ್ಲಿ ಭಗವಂತ ಅವನು ಸಾಕಾರ ರೂಪ, ಅವನೊಬ್ಬ ವ್ಯಕ್ತಿ, ಅವನು ಭಗವಾನ್ ಅಸಮಾರ್ಧವ್, ಮತ್ತೆ ಷಡೈಶ್ವರ್ಯಗಳನ್ನು ಹೊಂದಿದ್ದಾನೆ. ಹೀಗೆ ಭಗವಂತನನ್ನ ಎಲ್ಲ ನಾವು ನೋಡಿದ್ವಿ 108 ಉಪನಿಷತ್ತುಗಳು, ಅದರಲ್ಲಿ ಪ್ರಮುಖವಾಗಿ 11 ಉಪನಿಷತ್ತುಗಳು ಅಂತ ಹೇಳಿದ್ರು. ಎಲ್ಲ ಉಪನಿಷತ್ತುಗಳು ಹೇಗೆ ಭಗವಂತ ಒಬ್ಬ ಸಾಕಾರ ರೂಪದಲ್ಲಿ ಇರುವಂತಹ ವ್ಯಕ್ತಿ ಅನ್ನೋದನ್ನ ಅಲ್ಲಿ ಏನಂತ ಹೇಳ್ತಾರೆ, ಇದೆಲ್ಲದಕ್ಕೂ ಕೂಡ ಒಂದು ಪ್ರೂಫ್ ಕೊಡ್ತಾ ಇದ್ದಾರೆ. ಹಾಗಾಗಿ ಈ ಉಪನಿಷತ್ತುಗಳು ನಮ್ಗೆ ಅದನ್ನೇ ತಿಳಿಸ್ತಾ ಇರುವಂತದ್ದು ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ದೇವೋತ್ತಮ ಪರಮ ಪುರುಷನ ದೇಹ, ಐಶ್ವರ್ಯ ಮತ್ತು ಪರಿವಾರವು ಸೇರಿದಂತೆ ಸಮಸ್ತವೂ ಆಧ್ಯಾತ್ಮಿಕ. ಆದರೆ ಮಾಯಾವಾದ ತತ್ವಜ್ಞಾನವು ಅವನ ಆಧ್ಯಾತ್ಮಿಕ ಐಶ್ವರ್ಯವನ್ನು ಆಚ್ಛಾದಿಸಿ ನಿರಾಕಾರವಾದದ ಸಿದ್ಧಾಂತವನ್ನು ಪ್ರತಿಪಾದಿಸುತ್ತದೆ. ಅಂದ್ರೆ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅವರು, ಭಗವಂತನ ನಾಮ ರೂಪ ಗುಣ ಲೀಲೆ ಮಾತ್ರ ಅಲ್ಲ, ಅವನ ಒಂದು ಪರಿವಾರ ಅಂತಂದ್ರೆ ಅವನ ಭಕ್ತರು ಎಲ್ಲರೂ ಕೂಡ ಸಚ್ಚಿದಾನಂದ ಸ್ವರೂಪಿಗಳೇ. ಅಂದ್ರೆ ಅವರೆಲ್ಲರೂ ಕೂಡ ಆಧ್ಯಾತ್ಮಿಕ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಆದ್ರೆ ಇವ್ರೇನ್ ಮಾಡ್ತಾ ಇದ್ದಾರೆ, ಮಾಯಾವಾದಿಗಳು, ಅವರು ಭಗವಂತನನ್ನ ನಿರಾಕಾರ ಅಂತ ಹೇಳಿ, ಅವನಿಗೆ ಆಕಾರ ಇಲ್ಲ ಅಂತ ಹೇಳಿ, ಪರಮ ಸತ್ಯ ಅದೇನಿದೆ ಅದನ್ನ ಅವರು ಮರೆಮಾಚ್ತಾ ಇದ್ದಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಭಾವಾರ್ಥ ಪ್ರಭುಪಾದರಿಗೆ ಜಯವಾಗಲಿ. ಬ್ರಹ್ಮ ಸಂಹಿತೆ ನೇರವಾಗಿ ಬ್ರಹ್ಮನೇ ಹೇಳಿರುವಂತದ್ದು. ಈಶ್ವರಃ ಪರಮಃ ಕೃಷ್ಣಃ ಸಚ್ಚಿದಾನಂದ ವಿಗ್ರಹ ಎಂದು ಹೇಳಿದೆ. ಅಂದ್ರೆ ದೇವೋತ್ತಮ ಪರಮ ಪುರುಷ ಈಶ್ವರ, ದೇವೋತ್ತಮ ಪರಮ ಪುರುಷ ಯಾರು ಅಂದ್ರೆ ಅದು ಕೃಷ್ಣ ಅಂತ ಇಲ್ಲಿ ಸಚ್ಚಿದಾನಂದ ವಿಗ್ರಹ, ಅವನು ರೂಪನೂ ಕೂಡ ಇಲ್ಲಿ ವರ್ಣಿಸ್ತಾ ಇದ್ದಾರೆ ಬ್ರಹ್ಮ ಸಂಹಿತೆಯಲ್ಲಿ. ನೇರವಾಗಿ ಬ್ರಹ್ಮ ಅದನ್ನ ಕಂಡಂತಹ ನಮ್ಮ ಆಚಾರ್ಯರು, ಮೊದಲ ಆಚಾರ್ಯರು, ದೇವೋತ್ತಮ ಪರಮ ಪುರುಷನಾದ ಕೃಷ್ಣನಿಗೆ ಒಂದು ಆಧ್ಯಾತ್ಮಿಕ ದೇಹ ಇದೆ. ಅದು ಜ್ಞಾನ, ಶಾಶ್ವತತೆ ಮತ್ತು ಆನಂದದಿಂದ ಕೂಡಿದೆ. ಭಗವಂತನಿಗೆ ದೇಹ ಇದೆ, ಆದ್ರೆ ಅವನ ದೇಹ ಸಚ್ಚಿದಾನಂದ ಸ್ವರೂಪ ಅನ್ನೋದನ್ನಲ್ಲಿ ತಿಳಿಸ್ತಾ ಇದ್ದಾರೆ. ಈ ಐಹಿಕ ಜಗತ್ತಿನಲ್ಲಿ ಪ್ರತಿಯೊಬ್ಬರ ದೇಹವೂ ಇದಕ್ಕೆ ತದ್ವಿರುದ್ಧವಾಗಿದೆ. ಆದ್ರೆ ನಮ್ಮ ದೇಹ, ನಮ್ಮನ್ನ ಭಗವಂತನಿಗೆ ನಾರಾಯಣ ಅಂತ ಹೋಲಿಸ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ? ನಮ್ಮ ದೇಹ ಅದು
ಶಾಶ್ವತವಾದದ್ದು ಅಲ್ಲ. ಸಂಪೂರ್ಣ ಜ್ಞಾನ ಅನ್ನೋದು ನಮ್ಮಲ್ಲಿ ಇಲ್ಲ. ನಮ್ಮಲ್ಲಿ ಇರುವಂತದ್ದೆಲ್ಲ ಅಜ್ಞಾನ. ಮತ್ತೆ ಎಷ್ಟು ಸಂಕಟಗಳು ನಮ್ಮಲ್ಲಿ ಇದೆ ಅಂತಂದ್ರೆ ನಾವು ಆನಂದವಾಗಿರೋದಕ್ಕೆ ಸಾಧ್ಯನೂ ಇಲ್ಲ. ಸೊ ನಮಗೂ ಭಗವಂತನಿಗೂ ತದ್ವಿರುದ್ಧವಾದ ಒಂದು ದೇಹ ಲಕ್ಷಣಗಳನ್ನ ಹೊಂದಿದ್ದೀವಿ. ದೇವೋತ್ತಮ ಪರಮ ಪುರುಷನನ್ನು ಕೆಲವು ಸಲ ನಿರಾಕಾರ ಎಂದು ವರ್ಣಿಸುವುದು ಅವನಿಗೆ ನಮಗಿರುವಂತಹ ಐಹಿಕ ದೇಹವಿಲ್ಲ ಎಂದು ಸೂಚಿಸುವುದಕ್ಕಾಗಿ. ನಮಗೂ ಅವನಿಗೂ ದೇಹದಲ್ಲಿ ವ್ಯತ್ಯಾಸ ಇದೆ ಅಂತ ಹೇಳೋದು ಯಾಕೆ ಅಂತಂದ್ರೆ ಅದನ್ನ ನಾವು ನಿರಾಕಾರ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅವನ ದೇಹ ಅದು ಆಧ್ಯಾತ್ಮಿಕ ಅಂತ ಹೇಳೋದು ಸರಿಯಾಗಿರುತ್ತೆ. ಆದ್ರೆ ಇಲ್ಲಿ ಅವ್ರು ಏನ್ ಮಾಡ್ತಾ ಇದ್ದಾರೆ, ಭಗವಂತನ ದೇಹ ಅದು ನಿರಾಕಾರ ಅಂತ ಹೇಳಿ ವರ್ಣಿಸ್ತಾರೆ. ಆದ್ರೆ ವಾಸ್ತವದಲ್ಲಿ ಅವನ ದೇಹ ನಮ್ಮ ದೇಹದ ಒಂದು ಹಾಗೆ ಅಲ್ಲ, ಪಂಚಭೂತಗಳಿಂದ ಆದಂತ ದೇಹ ಅಲ್ಲ, ಅದು ಸಚ್ಚಿದಾನಂದ ಆಧ್ಯಾತ್ಮಿಕವಾದದ್ದು. ದೇವೋತ್ತಮ ಪರಮ ಪುರುಷನು ಹೇಗೆ ನಿರಾಕಾರ ಎನ್ನುವುದು ಮಾಯಾವಾದಿ ತತ್ವಜ್ಞಾನಿಗಳಿಗೆ ತಿಳಿದಿಲ್ಲ. ಅಂದ್ರೆ ಈ ವಿಚಾರ ಮಾಯಾವಾದಿ ತತ್ವಜ್ಞಾನಿಗಳು ಅವರು ತಿಳ್ಕೊಳ್ಳೋದಕ್ಕೆ ಅವ್ರಿಗೆ ಇಷ್ಟನೂ ಇಲ್ಲ. ಪರಮಪ್ರಭುವಿಗೆ ನಮ್ಮಂತಹ ರೂಪವಿಲ್ಲ, ಆದರೆ ಅವನಿಗೆ ಆಧ್ಯಾತ್ಮಿಕ ರೂಪ ಇದೆ. ಇದನ್ನು ಅರಿಯದೆ ಪರಮ ದೇವೋತ್ತಮ ಅಥವಾ ಬ್ರಹ್ಮ ನಿರಾಕಾರ ಎಂದು ಪಾರ್ಶ್ವಿಕ ದೃಷ್ಟಿಕೋನವನ್ನು ಮಾಯಾವಾದಿ ತತ್ವಜ್ಞಾನಿಗಳು ಪ್ರತಿಪಾದಿಸುತ್ತಾರೆ. ಅಂದ್ರೆ ಭಗವಂತನಿಗೆ ನಮ್ಮಂತೆ ದೇಹ ಇಲ್ಲ ಅಂತ ಹೇಳಿದ ಕೂಡ್ಲೆ ಅವ್ರು ಏನಂತಾರೆ, ಆದ್ರೆ ಈಗ ಯಾರು ಕೃಷ್ಣ ಪ್ರಜ್ಞೆಗೆ ಬಂದಿಲ್ಲ ಅವ್ರ ಮುಂದೆ ಹೋಗಿ ನಾವು ಭಗವಂತನಿಗೆ ನಮ್ಮಂತೆ ದೇಹ ಇಲ್ಲ ಅಂದಿದ ತಕ್ಷಣ ಏನ್ ಅನ್ಕೋಬಿಡ್ತಾರೆ, ನೇರವಾಗಿ ಭಗವಂತನಿಗೆ ದೇಹನೇ ಇಲ್ಲ ಅಂತ ಹೇಳ್ಬಿಡ್ತಾರೆ, ನಿರಾಕಾರ ಅಂತ ಹೇಳ್ಬಿಡುವಂಥದ್ದು. ಆ ರೀತಿಯಲ್ಲಿ ಮಾಯಾವಾದಿಗಳು ದಾರಿ ತಪ್ಪಿಸ್ತಾರೆ. ಇದನ್ನು ಅರಿಯದೆ ಪರಮ ದೇವೋತ್ತಮ ಪರಮ ಪುರುಷ ಬ್ರಹ್ಮ ನಿರಾಕಾರ ಎಂಬ ಪಾರ್ಶ್ವಿಕ ದೃಷ್ಟಿಕೋನವನ್ನು ಮಾಯಾವಾದಿ ತತ್ವಜ್ಞಾನಿಗಳು ಪ್ರತಿಪಾದಿಸುತ್ತಾರೆ. ಈ ಸಂಬಂಧವಾಗಿ ಶ್ರೀಲ ಭಕ್ತಿ ವಿನೋದ ಠಾಕೂರರು ವೈದಿಕ ಸಾಹಿತ್ಯದಿಂದ ಅನೇಕ ಉದಾಹರಣೆಗಳನ್ನ ನೀಡುತ್ತಾರೆ. ಈ ವೈದಿಕ ಹೇಳಿಕೆಗಳ ನಿಜವಾದ ಅಥವಾ ನೇರವಾದ ಅರ್ಥವನ್ನು ವ್ಯಕ್ತಿಯು ಅಂಗೀಕರಿಸಿದರೆ ದೇವೋತ್ತಮ ಪರಮ ಪುರುಷನಿಗೆ ಆಧ್ಯಾತ್ಮಿಕವಾದ ದೇಹ ಇದೆ ಎನ್ನುವುದನ್ನು ಅವನು ಅರ್ಥ ಮಾಡಿಕೊಳ್ಳಬಹುದು. ಸಚ್ಚಿದಾನಂದ ವಿಗ್ರಹ, ಇಲ್ಲಿ ಈ ಭಗವಂತ ಸಾಕಾರ ರೂಪದಲ್ಲಿದ್ದಾನೆ ಅನ್ನೋದಕ್ಕೆ ನಮ್ಮ ಪೂರ್ವಾಚಾರ್ಯರಾದಂತಹ ಭಕ್ತಿ ವಿನೋದ ಠಾಕೂರರು ಅನೇಕ ವೈದಿಕ ಸಾಹಿತ್ಯಗಳಲ್ಲಿ ಉದಾಹರಣೆಗಳನ್ನ ಕೊಟ್ಟಿದ್ದಾರೆ ಅಂತ ತಿಳಿಸ್ತಾ ಇದ್ದಾರೆ. ಬೃಹತ್ ಅರಣ್ಯಕ ಉಪನಿಷತ್ತಿನಲ್ಲಿ ಪೂರ್ಣಮದಂ ಪೂರ್ಣಂ ಇದಂ ಪೂರ್ಣಾತ್ ಪೂರ್ಣ ಉದಚ್ಯತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ದೇವೋತ್ತಮ ಪರಮ ಪುರುಷನು ಅನೇಕ ರೀತಿಗಳಲ್ಲಿ ವಿಸ್ತರಣೆಗೊಂಡರೂ ತಾನು ಇದ್ದಂತೆಯೇ ಇರುತ್ತಾನೆ, ಆದ್ದರಿಂದ ಅವನ ದೇಹವು ಆಧ್ಯಾತ್ಮಿಕ ಎಂದು ಸೂಚಿಸುತ್ತದೆ. ಆದ್ರೆ ಇಲ್ಲಿ ಭಗವಂತನಿಗೆ ನಮ್ಮಂತೆ ದೇಹ ಇಲ್ಲ ಅಂತಂದ್ರೆ ಅವನಿಗೆ ಎಂತಹ ದೇಹ ಇದೆ, ಅವನು ನಿರಾಕಾರ ಅಲ್ಲ, ಅವನಿಗೆ ದೇಹ ಇದೆ. ಆ ದೇಹ ಅದು ಪೂರ್ಣಮದ ಪೂರ್ಣಂ ಇದಂ ಪೂರ್ಣಾತ್ ಪೂರ್ಣ ಉದಚ್ಯತೆ. ಹಾಗಂದ್ರೆ ಅವನಿಂದ ಅನೇಕ ಸ್ವಾಂಶ ವಿಸ್ತರಣೆಗಳು, ವಿಭಿನ್ನಾಂಶ ವಿಸ್ತರಣೆಗಳು, ಶಕ್ತಿಗಳು ಇವೆಲ್ಲ ಕೂಡ ಹೊರಹೊಮ್ಮುತ್ತಾ ಇದ್ರು ಕೂಡ ಅವನು ಪರಿಪೂರ್ಣವಾಗಿಯೇ ಉಳಿತಾನೆ. ಹಾಗಾಗಿ ಅವನು ಸಚ್ಚಿದಾನಂದ ಸ್ವರೂಪಿ, ಅವನ ದೇಹ ಅದು ಆಧ್ಯಾತ್ಮಿಕವಾದದ್ದು ಅನ್ನೋದನ್ನ ಇದು ತಿಳಿಸ್ತಾ ಇದೆ. ಭಗವದ್ಗೀತೆಯಲ್ಲಿ 10.8 ಪ್ರಭು ಹೀಗೆ ಹೇಳುತ್ತಾನೆ, ಭಗವಂತ ಸ್ವತಃ ಹೇಳಿದ್ದಾನೆ, ಅಹಂ ಸರ್ವಸ್ಯ ಪ್ರಭವೋ ಮತ್ತಾ ಸರ್ವಂ ಪ್ರವರ್ತತೆ, ನಾನು ಎಲ್ಲದರ ಮೂಲ, ಪ್ರತಿಯೊಂದು ನನ್ನಿಂದ ಹೊರಹೊಮ್ಮುತ್ತದೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಈ ಸೃಷ್ಟಿ, ಆಧ್ಯಾತ್ಮಿಕ ಜಗತ್ತು, ಭೌತಿಕ ಜಗತ್ತು ಏನೆಲ್ಲ ಇದೆ ಅದೆಲ್ಲವೂ ಕೂಡ ನೇರವಾಗಿ ಭಗವಂತನಿಂದಲೇ ಹೊರಹೊಮ್ಮಿರುವಂಥದ್ದು. ಪರಮ ಸತ್ಯನು ತಾನು ಎಲ್ಲದರಲ್ಲಿಯೂ ವಿಸ್ತರಣೆ ಹೊಂದಿದರೆ ತನ್ನ ಮೂಲ ರೂಪವನ್ನು ಕಳೆದುಕೊಳ್ಳಬೇಕು ಎಂದು ಮಾಯಾವಾದಿ ತತ್ವಜ್ಞಾನಿಗಳು ಐಹಿಕ ದೃಷ್ಟಿಯಿಂದ ಯೋಚಿಸುತ್ತಾರೆ. ಅಂದ್ರೆ ಅಲ್ಪಜ್ಞಾನದಿಂದ ಅವ್ರು ಏನ್ ಮಾಡ್ತಾರೆ, ಭಗವಂತ ಹೀಗೆ ವಿಸ್ತರಣೆ ಆಗ್ತಾ ಇದ್ದಾನೆ ಅಂತಂದ್ರೆ ಅವನ ಮೂಲ ರೂಪ ಕಳ್ಕೊಂಡು ಅವನು ನಿರಾಕಾರ ಆಗ್ಬಿಟ್ಟ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದ್ರೆ ಆ ರೀತಿ ಎಲ್ಲ ಭಗವಂತನಿಂದಲೇ ಎಲ್ಲವೂ ಕೂಡ ಹೊಮ್ತಾ ಇದ್ರು ಕೂಡ ಅವನು ಸ್ವತಃ ಈ ಆಗ್ಲೇ ಹೇಳಿದ ಹಾಗೆ ಉಪನಿಷತ್ತಿನಲ್ಲಿ ಪೂರ್ಣಮದಂ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಉದಚ್ಯತೆ, ಅಂದ್ರೆ ಅವನಿಂದ ಎಷ್ಟೇ ವಿಸ್ತರಣೆಗಳು, ಶಕ್ತಿಗಳು, ಸೃಷ್ಟಿಗಳು ಆಗ್ತಾ ಇದ್ರು ಕೂಡ ಭಗವಂತ ಅವನು ಪರಿಪೂರ್ಣ ಅನ್ನೋದನ್ನಲ್ಲಿ ತಿಳಿಬೇಕು. ಪರಮ ಸತ್ಯನು ತಾನು ಎಲ್ಲದರಲ್ಲಿಯೂ ವಿಸ್ತರಣೆ ಹೊಂದಿದರೆ ತನ್ನ ಮೂಲ ರೂಪವನ್ನು ಕಳೆದುಕೊಳ್ಳಬೇಕು ಎಂದು ಮಾಯಾವಾದಿ ತತ್ವಜ್ಞಾನಿಗಳು ಐಹಿಕ ದೃಷ್ಟಿಯಿಂದ ಯೋಚಿಸುತ್ತಾರೆ. ಹೀಗೆ ಅವನ ವ್ಯಾಪಕವಾದ ಬೃಹದಾಕಾರವಾದ ದೇಹದ ವಿನ ಬೇರೇನೂ ಇರಲಾರದು ಎಂದು ಅವರು ಯೋಚಿಸುತ್ತಾರೆ. ಅಂದ್ರೆ ಭಗವಂತ ಅವನು ತನ್ನ ರೂಪವನ್ನ ಕಳ್ಕೊಂತಾನೆ, ಅಂದ್ರೆ ಅವನಿಗೆ ಯಾವುದೇ ರೂಪ ಅನ್ನುವಂಥದ್ದಿಲ್ಲ, ಅವನು ಸರ್ವ ವ್ಯಾಪಕ, ಅಂದ್ರೆ ಎಲ್ಲ ಕಡೆ ವ್ಯಾಪಿಸ್ಕೊಂಡಿದ್ದಾನೆ, ಅವನು ನಿರಾಕಾರ ಅಂತ ಹೇಳಿ ವಾದ ಮಾಡ್ತಾರೆ. ಆದ್ರೆ ಬೃಹತ್ ಅರಣ್ಯಕ ಉಪನಿಷತ್ತು ಹೀಗೆ ದೃಢಪಡಿಸುತ್ತೆ, ಪೂರ್ಣಂ ಇದಂ ಪೂರ್ಣಾತ್ ಪೂರ್ಣಂ ಉದಚ್ಯತೆ, ಅವನು ಅನೇಕ ರೀತಿಗಳಲ್ಲಿ ವಿಸ್ತರಣೆ ಹೊಂದಿದರೂ ತನ್ನ ಮೂಲ ವ್ಯಕ್ತಿತ್ವವನ್ನು ಉಳಿಸಿಕೊಳ್ಳುತ್ತಾನೆ. ಅವನ ಮೂಲ ಆಧ್ಯಾತ್ಮಿಕ ದೇಹವು ಯಥಾ ರೀತಿಯಲ್ಲಿ ಉಳಿಯುತ್ತದೆ. ಹಾಗೆಯೇ ಬೇರೆಡೆ ವಿಚಿತ್ರ ಶಕ್ತಿ ಪುರುಷ ಪುರಾಣ ಎಂದು ಹೇಳಿದೆ. ಅಂದರೆ ಮೂಲ ಪುರುಷನಾದ ದೇವೋತ್ತಮ
ಪರಮ ಪುರುಷನು ನಾನಾ ಬಗೆಯ ಶಕ್ತಿಗಳನ್ನ ಹೊಂದಿದ್ದಾನೆ. ಶ್ವೇತಾಶ್ವರ ಉಪನಿಷತ್ತು ಹೀಗೆ ಘೋಷಿಸುತ್ತದೆ. ಇಲ್ಲಿ ಅನೇಕ ಉಪನಿಷತ್ತುಗಳ ಹೆಸರುಗಳನ್ನ ಕೊಡ್ತಾ ಇದ್ದಾರೆ. ಮತ್ತೆ ಅಲ್ಲಿ ಕೊಟ್ಟಿರುವಂತಹ ಒಂದೊಂದು ಭಗವಂತನಿಗೆ ಸಾಕಾರ ರೂಪ ಇದೆ ಅನ್ನೋದಕ್ಕೆ ಒಂದೊಂದು ಸಾಕ್ಷಿಗಳನ್ನ ಕೊಡ್ತಾ ಇದ್ದಾರೆ. ಸಾ ವೃಕ್ಷ ಕಲಾಕೃತಿಭಿಹಿ ಪರೋ ಅನ್ಯೋ ಯಸ್ಮಾತ್ ಪ್ರಪಂಚ ಪರಿವರ್ತತೆ ಅಯಂ ಧರ್ಮವಹಂ ಪಾಪನುಡಂ ಭಾಗೇಶಂ. ಅವನು ಐಹಿಕ ಶಕ್ತಿಯ ಮೂಲ, ಅವನ ಕಾರಣದಿಂದ ಮಾತ್ರವೇ ಪ್ರತಿಯೊಂದು ಬದಲಾಗುತ್ತದೆ. ಅವನು ಧರ್ಮದ ರಕ್ಷಕ ಮತ್ತು ಎಲ್ಲಾ ಪಾಪ ಕಾರ್ಯಗಳ ವಿನಾಶಕ. ಅವನು ಸಮಸ್ತ ಐಶ್ವರ್ಯಗಳ ಒಡೆಯ, ಶ್ವೇತಾಶ್ವರ ಉಪನಿಷತ್ತಿನಲ್ಲಿ ಹೇಳ್ತಾ ಇರುವಂತದ್ದು, ವೇದಾಹಂ ಏತ್ತಂ ಪುರುಷಂ ಮಹಾತಂ ಆದಿತ್ಯ ವರ್ಣಂ ತಮಸ್ಸಹ ಪರಸ್ತಾತ್. ದೇವೋತ್ತಮ ಪರಮ ಪುರುಷನು ಮಹತೋ ಮಹಿಮ ಎಂದು ಈಗ ನಾನು ಅರ್ಥ ಮಾಡಿಕೊಂಡೆ. ಅವನು ಸೂರ್ಯನಂತೆ ಉಜ್ವಲ ಪ್ರಕಾಶವನ್ನು ಹೊಂದಿದ್ದಾನೆ. ಅವನು ಈ ಐಹಿಕ ಲೋಕಕ್ಕೆ ಅತೀತನಾದವನು. ಅಂದ್ರೆ ಭಗವಂತ ಅವನು ಈ ಐಹಿಕ ಜಗತ್ತಿನಲ್ಲಿ ಇರುವಂತಹ ಜೀವಿಗಳಿಗೂ ಅವನಿಗೂ ಹೋಲಿಕೆ ಮಾಡೋದಕ್ಕೂ ಅಸಾಧ್ಯ. ಹಾಗೆ ಭಗವಂತ ಅವನು ತುಂಬಾ ದೊಡ್ಡವನು, ಹಿರಿಯನು. ಅವನು ಎಲ್ಲ ಧರ್ಮದ ರಕ್ಷಕ, ಮತ್ತೆ ಅವನು ಎಲ್ಲಾ ಅಧರ್ಮವನ್ನ ನಾಶ ಮಾಡುವಂತವನು, ಮತ್ತೆ ಅವನು ಎಲ್ಲ ಐಶ್ವರ್ಯಗಳ ಒಡೆಯ. ಈ ರೀತಿ ಎಲ್ಲಾ ಉಪನಿಷತ್ತುಗಳಲ್ಲಿ ಅವನ ಒಂದು ಗುಣಲಕ್ಷಣಗಳನ್ನ ವರ್ಣಿಸ್ತಾ ಇದ್ದಾರೆ. ಅಂದ್ರೆ ಭಗವಂತ ಅವನು ವ್ಯಕ್ತಿ ಅಂತ ಹೇಳಿ ಅವನನ್ನ ಸೂರ್ಯನಿಗೆ ಹೋಲಿಸ್ತಾ ಇದ್ದಾರೆ. ಅಷ್ಟೇ ಪ್ರಕಾಶಮಾನವಾದವನು ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಶ್ವೇತಾಶ್ವರ ಉಪನಿಷತ್ತು 3.8 ಹೇಳ್ತಾ ಇದ್ದಾರೆ, ಪತೀನಾಂ ಪರಂ ಪರಸ್ತಾತ್. ಅವನು ಎಲ್ಲ ಒಡೆಯರ ಒಡೆಯ, ಎಲ್ಲಾ ಶ್ರೇಷ್ಠರಿಗಿಂತ ಶ್ರೇಷ್ಠ. ಶ್ವೇತಾಶ್ವರ ಉಪನಿಷತ್ತು 6.7 ಹೇಳ್ತಾ ಇದ್ದಾರೆ, ಮಹಾನ್ ಪ್ರಭುರ್ವೈ ಪುರುಷಃ. ಅವನು ಪರಮ ಪುರುಷ. ಶ್ವೇತಾಶ್ವರ ಉಪನಿಷತ್ತು 3.12 ಪರಾಸ್ಯ ಶಕ್ತಿ ವಿವಿಧೈವ ಶ್ರೂಯತೆ. ನಾವು ಅವನ ಐಶ್ವರ್ಯವನ್ನು ನಾನಾ ವಿಧವಾಗಿ ಅರ್ಥ ಮಾಡಿಕೊಳ್ಳಬಹುದು. ಅಂದ್ರೆ ನಾವು ನೋಡಿದ್ವಿ, ಷಡೈಶ್ವರ್ಯ ಪೂರ್ಣನಾಗಿದ್ದಾನೆ. ಶ್ವೇತಾಶ್ವರ ಉಪನಿಷತ್ತು 6.8 ಅದೇ ರೀತಿಯಲ್ಲಿ ಋಗ್ವೇದದಲ್ಲಿ ಹೀಗೆ ಹೇಳಿದೆ, ತದ್ವಿಷ್ಣು ಪರಮಂ ಪದಂ ಸದಾ ಪಶ್ಯಂತಿ ಸೂರ್ಯಯಃ. ವಿಷ್ಣುವು ಪರಮಶ್ರೇಷ್ಠ. ನಿಜವಾಗಿಯೂ ಜ್ಞಾನಿಗಳಾದವರು ಅವನ ಪಾದ ಕಮಲಗಳನ್ನು ಮಾತ್ರ ಕುರಿತು ಯೋಚಿಸುತ್ತಾರೆ. ಭಗವಂತನಿಗೆ ಪಾದಗಳಿದೆ, ಅವನ ಸಾಕಾರ ರೂಪಿ. ಯಾರು ಶ್ರೇಷ್ಠ ಜ್ಞಾನಿಗಳಿದ್ದಾರೆ ಮತ್ತೆ ಭಕ್ತರಿದ್ದಾರೆ, ಅವರು ಸದಾ ಭಗವಂತನ ಪಾದ ಕಮಲಗಳನ್ನ ಕುರಿತು ಯೋಚಿಸ್ತಾರೆ. ಪ್ರಶ್ನಾ ಉಪನಿಷತ್ತಿನಲ್ಲಿ 6.3 ಹೀಗೆ ಹೇಳಿದೆ, ಸಾ ಈಕ್ಷಂ ಚಕ್ರೆ. ಅವನು ಐಹಿಕ ಸೃಷ್ಟಿಯ ಮೇಲೆ ಕಟಾಕ್ಷವನ್ನು ಬೀರುತ್ತಾನೆ. ಅಂದ್ರೆ ಐಹಿಕ ಸೃಷ್ಟಿಯ ಮೇಲೆ ಅವನು ತನ್ನ ಕಣ್ಣೋಟವನ್ನ ಬೀರುತ್ತಾನೆ. ಭಗವಂತನಿಗೆ ಕಣ್ಣುಗಳು ಇದೆ. ಐತರೇಯ ಉಪನಿಷತ್ತಿನಲ್ಲಿ 1.1.1-2 ಹೀಗೆ ಹೇಳಿದೆ, ಸ ಐಕ್ಷತಃ. ಅವನು ಐಹಿಕ ಸೃಷ್ಟಿಯ ಮೇಲೆ ಕಟಾಕ್ಷವನ್ನು ಬೀರಿದನು. ಮತ್ತು ಸ ಇಮಾಲ್ ಲೋಕಾನ್ ಅಸೃಜತ. ಅವನು ಈ ಸಮಸ್ತ ಐಹಿಕ ಜಗತ್ತನ್ನು ಸೃಷ್ಟಿಸಿದನು. ಅಂದ್ರೆ ಭಗವಂತ ಅವನಿಗೆ ಕಣ್ಣುಗಳಿದೆ, ನಮ್ಮಂತ ಕಣ್ಣುಗಳಲ್ಲ, ನಾವು ಬರೀ ನೋಡೋದಕ್ಕೆ ಸಾಧ್ಯ. ಅವನು ಏನ್ ಮಾಡ್ತಾ ಇದ್ದಾನೆ, ಆ ಕಣ್ಣುಗಳನ್ನ ನೋಡೋ ಮೂಲಕ ಆ ಒಂದು ಬ್ರಹ್ಮಾಂಡಗಳಲ್ಲಿ ಗರ್ಭದಾನ ಮಾಡಿ ಸೃಷ್ಟಿಯನ್ನೆಲ್ಲ ಮಾಡ್ತಾ ಇದ್ದಾನೆ. ಹೀಗೆ ಪರಮ ದೇವೋತ್ತಮ ಪುರುಷನು ಅವನು ನಿರಾಕಾರ ಅಲ್ಲ ಎಂದು ಸಾಧಿಸುವುದಕ್ಕೆ ಉಪನಿಷತ್ತುಗಳು ಮತ್ತು ವೇದಗಳಿಂದ ಅನೇಕ ಶ್ಲೋಕಗಳನ್ನು ಉದ್ಧರಿಸಬಹುದು. ಕಠೋಪನಿಷತ್ತಿನಲ್ಲಿಯೂ ಕೂಡ 2.2.19 ನಿತ್ಯೋ ನಿತ್ಯಾನಾಂ ಚೇತನಾನಾಂ ಏಕೋ ಬಹುನಾಂ ಯೋ ವಿದದಾತಿ ಕಾಮಾನ್ ಎಂದು ಹೇಳಿದೆ. ಅಂದರೆ ಅವನು ಪರಮ ಶಾಶ್ವತ ಪ್ರಜ್ಞಾ ಪುರುಷ. ಅವನು ಇತರ ಎಲ್ಲಾ ಜೀವಿಗಳನ್ನು ಪೋಷಿಸುತ್ತಾನೆ. ಈ ಎಲ್ಲಾ ವೈದಿಕ ಉದಾಹರಣೆಗಳಿಂದ ಪರಮಸತ್ಯನು ಒಬ್ಬ ಪುರುಷ ಮತ್ತು ಯಾರೂ ಅವನಿಗೆ ಸರಿಸಮಾನವಾಗಲಾರರು ಮತ್ತು ಅವನನ್ನ ಮೀರಲಾರರು ಎಂದು ನಾವು ಅರ್ಥ ಮಾಡಿಕೊಳ್ಳಬಹುದು. ಕೃಷ್ಣನಿಗಿಂತ ತಾವು ಶ್ರೇಷ್ಠರೆಂದು ಭಾವಿಸುವ ಮೂರ್ಖರಾದ ಮಾಯಾವಾದಿ ತತ್ವಜ್ಞಾನಿಗಳು ಅನೇಕರು ಇದ್ದಾರಾದರೂ ಕೃಷ್ಣನು ಅಸಮರ್ಥವು. ಯಾರೊಬ್ಬರೂ ಅವನಿಗೆ ಸಮಾನರಲ್ಲ ಅಥವಾ ಅವರನ್ನು ಮೀರಿದವರಲ್ಲ. ಶ್ವೇತಾಶ್ವರ ಉಪನಿಷತ್ತಿನಲ್ಲಿ 3.19 ಹೇಳಿದಂತೆ, ಅಪಾಣಿಪಾದೋ ಜವನೋ ಗ್ರಹೀತ. ಪರಮಸತ್ಯರಿಗೆ ಕೈಕಾಲುಗಳಿಲ್ಲ ಎಂದು ಈ ಶ್ಲೋಕವು ವರ್ಣಿಸುತ್ತದೆ. ಇದು ನಿರಾಕಾರ ವರ್ಣನೆಯಾದರೂ ದೇವೋತ್ತಮ ಪರಮಪುರುಷನಿಗೆ ಆಕಾರವಿಲ್ಲ ಎಂದು ಇದು ಅರ್ಥವಲ್ಲ. ಅವನಿಗೆ ಆಧ್ಯಾತ್ಮಿಕ ರೂಪವಿದೆ, ಅದು ಐಹಿಕ ರೂಪಗಳಿಗಿಂತ ತೀರಾ ಭಿನ್ನವಾಗಿದೆ. ಈ ಶ್ಲೋಕದಲ್ಲಿ ಚೈತನ್ಯ ಮಹಾಪ್ರಭುಗಳು ಈ ವೈಶಿಷ್ಟ್ಯವನ್ನು ಸ್ಪಷ್ಟಪಡಿಸುತ್ತಾರೆ. ಅಂದ್ರೆ ಈ ಮಾಯಾವಾದಿಗಳ ಮುಂದೆ ಅನೇಕ ಉಪನಿಷತ್ತುಗಳಿಂದ ಭಗವಂತನಿಗೆ ಸಾಕಾರ ರೂಪ ಇದೆ ಅನ್ನೋದಕ್ಕೆ ಸಾಕ್ಷಿ ಪುರಾವೆಗಳನ್ನ ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಕೊಡ್ತಾ ಹೋಗ್ತಾ ಇದ್ದಾರೆ. ಮತ್ತೆ ಅದನ್ನ ಅವರು ಸರಿಯಾದ ನೇರವಾದ ಯಥಾರ್ಥವಾದ ಅರ್ಥ ಕೊಟ್ಟು ಅದನ್ನ ಅವರಿಗೆ ತಿಳಿಸ್ಕೊಡ್ತಾ ಇದ್ದಾರೆ. ಹೀಗೆ ಮಾಯಾವಾದಿಗಳು ಅವ್ರು ಮಾಡಿರುವಂತಹ ಒಂದು ಏನಂತ ಹೇಳ್ತಾರೆ,
ಮಾಡಿರುವಂತಹ ಮಹಾಪುಣ್ಯ ಅಥವಾ ಭಾಗ್ಯ ಇರ್ಬೋದು. ಆ ಕಾರಣದಿಂದ ಅವರು ಚೈತನ್ಯ ಮಹಾಪ್ರಭುಗಳಿಂದ ಈ ವೇದಾಂತ ಸೂತ್ರಗಳ ಒಂದು ಜ್ಞಾನವನ್ನ, ಅದರ ಸರಿಯಾದ ಅರ್ಥವನ್ನ ಇಲ್ಲಿ ತಿಳಿತಾ ಇದ್ದಾರೆ. ಹೀಗೆ ಮುಗಿಸೋಣ. ಕ್ಷಮಿಸಿ, 4 ನಿಮಿಷ ಎಕ್ಸ್ಟ್ರಾ ತಗೊಂಡಿದ್ದೆ. ವಾಂಛಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ. ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ. ತಪ್ಪಾಗಿದ್ರೆ ಕ್ಷಮಿಸಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಪ್ರಣಾಮ್ಸ್ ಪ್ರಭುಜಿ. ಪ್ರಣಾಮ್ಸ್. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಅಟೆಂಡೆನ್ಸ್ ಎಲ್ಲರದ್ದು ಆಗಿದೆ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಅಟೆಂಡೆನ್ಸ್ ಎಲ್ಲದು ಹಾಕಿದ್ವಲ್ವಾ? ಹರೇ ಕೃಷ್ಣ. ಹಾಕಿದೀವಿ ಮಾತಾಜಿ. ನಾನ್ ಹಾಕಿದೀನಿ, ಎಲ್ಲರೂ ಗೊತ್ತು. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಎಂಡ್ ಮಾಡ್ಲಾ ಮಾತಾಜಿ? ಮಾತಾಜಿ ಎಂಡ್ ಮಾಡಿ ಮಾತಾಜಿ. ಹರೇ